ನಾಟಕದಿ ಪ್ರಿಯಂ महाकाव्य नाटकदी प्रियं मूषिक वाहन मोदका प्रियं महाकाव्य नाटकदी प्रियं मूषिक वाहन मोदका प्रियं महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठ वामदेवादि वन्दित महागणपतिं ಗ್ರಾಮದ ದೇವರು ಶ್ರೀ ಸೋಮನಾಥ ಗಣಪತಿ ತಂದು ನಮ್ಮ ಕೈಕಲ್ದ ಮಡ್ಯಾರು ಶ್ರೀ ಆದಿಪರಾಶಕ್ತಿ ಅಪ್ಪೆಗೆ ಅಡ್ಡ ಬೋರೊಂದು ಕಾರ್ಯಕ್ರಮ ಶುರು ಬಂದೊಂದಲ್ಲ ಬತ್ತಿಂಚಿ ದಿನ ಸಂತೋಷ್ ಕುಮಾರ್ ಶೆಟ್ಟಿ ಆ ಗಣಪತಿ ನೆನವರಿಗೆ ಮತ್ತೊಂದು ಮಾಗನ ದೇವರು ಸೋಮನಾಥನ ಪಾದಕ ಮಲಗು ಅಡ್ಡಬೂರೊಂದು ಅಪ್ಪೆ ದುರ್ಗ ಪರಮೇಶ್ವರಿನ ಮನಸಾರ ಕುತ್ತಿತೊಂದು ಜಾಗದ ನೆಲೆಯನ ನಾಗದೇವರಿಗೆ ಅಡ್ಡಬೂರೊಂದು ಅಪ್ಪೆ ಪರಾಶಕ್ತಿಗೆ ನಮಿಸೊಂದು ಕೊಂಡಾನದ ಮೂವರು ಸಪ್ತಿಲುಗು ತರತಂಗಾದ ಅಡ್ಡಬೂರೊಂದು ಕ್ಷೇತ್ರದ ಸಾರ್ಲಪಟ್ಟದ ಅಜ್ಜನ ನೆನವರಿಕೆ ಮತ್ತೊಂದು ಶ್ರೀಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಹಂಚನೆ ಮಹಿಳಾ ಸಮಿತಿನ ದ್ವಿತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಬೆಳ್ಳಿ ದಂತೆ ಪಕ್ಕ ಬುಳ್ಳಿದ ಮುಟ್ಟಾಲ ಸಮರ್ಪಣಾ ಕಾರ್ಯಕ್ರಮದ ಈ ಒಂದು ಪೂರ್ಲಗಂಡದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ 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 ಯೋಗೇಶ್ವರೇಶ್ವರ ನರೇಂದ್ರನಾಥ ಸ್ವಾಮೀಜಿ ಇಂಕಲ ಈ ಭೂಮಿ ಇನಿ ಪಾವನಾಡು ದಯಪಂಡ ಮಡ್ಯಾರ ಕ್ಷೇತ್ರದ ಸ್ವಾಮೀಜಿಂದೆ ಯಾನ್ ಬಂದ್ಬಿನಿ ಶ್ರೀ ಗುರು ಪರಾಶಕ್ತಿ ಮಠ ಮರಕಡ ಶ್ರೀ ಕ್ಷೇತ್ರ ಮಡ್ಯಾರದ ಪಂಡಲ ಎಂಕ್ಲೆಗೆ ಮಡ್ಯಾರದ ಸ್ವಾಮೀಜಿ ಈ ಕ್ಷೇತ್ರಗೂ ಮಡ್ಯಾರು ಅಂಚನೆ ಈ ಅರಮನೆದ ಈ ಪ್ರದೇಶಕ್ಕೂ ಎಂಕ್ಲೆಗೆ ಕಾರ್ಯಕ್ರಮದ ಪಕ್ಕ ಈ ಊರ್ದ ಎಷ್ಟೋ ಅಭಿವೃದ್ಧಿ ಕೆಲಸ ಅವತ್ತಂದೆ ಒವ್ವೇ ಒಂದು ಕೆಲಸ ಒವ್ವೇ ಒಂದು ಪ್ರಚಾರದಂತೆ ಎಂಕ್ಲೆಗೆ ಪ್ರತಿ ಒಂದು ವಿಷಯಗಳ ಎಂಕ್ಲ ಒಟ್ಟಿಗೆ ಆ ವಿಷಯಗಳ ಎಂಕ್ಲೆಗೆ ಸ್ವಾಮೀಜಿನ ಬೆಂಬಲ ಪ್ರತಿಯೊಂದಗಳ ಸಿಗದ ಎಂಕ್ಲು ಸರ್ವತಾ ಎಂಕ್ಲೆಗೆ ಎಂಕ್ಲ ಅರ್ನೊಟ್ಟಿಗೆ ಯಾಪಲ ಎಂಕ್ಲ ಅರ್ನೊಟ್ಟಿಗೆ ಉಪಪರ್ಪಣ ಈ ಒಂದು ಪಾತ್ರನು ನಿಕ್ಲ ಈ ದುಂಬರಾಯದಿಂದ ಬಂದ ಎಂಕ್ಲೆಗೆ ಪ್ರತಿ ಒಂದು ವಿಷಯಗಳ ನೈತಿಕವಾದ ಪ್ರತಿಯೊಂದಕ್ಕೆ ಸಪೋರ್ಟ್ ಕೊಡ್ತಾರೆ ಶ್ರೀಯುತ ಸ್ವಾಮೀಜಿ ಈ ಸಂದರ್ಭ ಯಾರು ಜಾಸ್ತಿ ಬುಗಾರ ಬುಬ್ಬಿ ದಯಪಂಡ ಅವರಿಗೆ ಪ್ರಚಾರಡು ಭಾರಿ ತಿರೋಡ್ಲಿರಾರು ಪ್ರಚಾರ ವಿಷಯಡು ವೈಕಲ ಇದ್ದಂತೆ ಎಂಕಲ ಈ ಒಂದು ಕ್ಷೇತ್ರದ ಬರ್ತದೆ ಈ ಭೂಮಿ ಪಾವನ ಆಡು ಪಂಪಲಿರ್ತದೆ ಶ್ರೀಯುತ ಸ್ವಾಮೀಜಿ ಕುಡೋರ ಅರೇನ ಪಾದವು ಅಡ್ಡ ಬರೋದು ಈ ಸಂದರ್ಭ ನಮ್ಮ ಪೂರ್ಣ ಪರ್ವದ ಸ್ವಾಗತ ಮಾಡ್ತೇವೆ ಪರಮ ಪೂಜ್ಯ ಶ್ರೀ 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 ಯೋಗೇಶ್ವರೇಶ್ವರ ನರೇಂದ್ರನಾಥ ಸ್ವಾಮೀಜಿ ಈ ಮೇರೆಗೆ ನಮ್ಮ ಸಮಿತಿದ ಅಧ್ಯಕ್ಷರು ಶ್ರೀಯುತ ಚಿದಾನಂದ ಮಡ್ಯಾರ್ ಅಂಚನೆ ಸಮಿತಿದ ಮಾತ ಹೆಚ್ಚಿನ ಬಲೆ ಬತ್ತದ ಅರೆಗೆ ಭಕ್ತಿ ಗೌರವಡು ಈ ನಮ್ಮ ಕಾರ್ಯಕ್ರಮಗೂ ಎದ್ಕೊಂಡು ಅರ್ನ ಆಶೀರ್ವಚನ ಮಾರ್ಗದರ್ಶನ ಸಹಕಾರ ನಿತ್ಯ ನಿರಂತರ ನಂಕ ಬೋಡು ಈ ಕ್ಷೇತ್ರ ನನಲಾತ ಬೆಳಗುಳಕ ಎಂಕಲಾರನ್ನು ಪಂಪನ ಇರ್ತಲ್ಲ ವೆಚ್ಚ ಈ ಕಾರ್ಯಕ್ರಮದ ರೂವಾರಿಯಿಂದ ಪನೋಲಿ ದಯಪಂಡ ಯಾರು ಜಾಸ್ತಿ ಬಿತ್ತು ದೀಪುಜಿ ದಯಪಂಡ ಪ್ರಚಾರದ ಸುರುಕೆ ಬಂದಿರು ಎನ್ನ ವಾವಿಸಲ ಎನ್ನ ಪಂಡವಲ್ಲಿ ಯಾರು ನಿಲ್ಲ ಏನು ಪಂಪನ ಅಂಚನೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಗುರುಕರ್ಮದ ಮದಿಪು ಬರೋಲ್ಲರು ಶ್ರೀಯುತ ಪ್ರಸಾದ್ ಮಡ್ಯಾರ್ ಒಂದು ಬ್ಯಾಂಕದ ಕಮರ್ಷಿಯಲ್ ಮ್ಯಾನೇಜರ್ ಆದ ಇತ್ತೆ ಕರಿಣ ದಟ್ಟ ಧಾರ್ಮಡು ನಮ್ಮ ಕೊಂಡಾನ ಕ್ಷೇತ್ರದ ಮುಕ್ತೇಶ್ವರ ರಾಯನಂಚಿನ ಶ್ರೀಯುತ ಪ್ರಸಾದ್ ಮಡ್ಯಾರ್ ಬೇರೆ ನಮ್ಮ ಪೂರ್ಣಿಮಾ ಪರ್ವದ ಯಾರು ಹೃದಯಪೂರ್ವಕವಾದ ಯಾರು ಸ್ವಾಗತ ಮಾಡ್ಕೊಂಡು ಶ್ರೀಯುತ ಪ್ರಸಾದ್ ಮಡ್ಯಾರ್ ಈ ಮೇರೆಗೆ ಸಮಿತಿಯ ಕೋಶಾಧಿಕಾರಿಗಳು ಶ್ರೀಯುತ ವಿಶ್ವನಾಥ್ ಪುಲಾಲ್ ಈ ಮೇಲೆ ಭತ್ತದ ಸ್ವಾಗತದ ಗೌರವ ಅರ್ಪಣೆ ಮಾಡ್ಕೊಡ್ಬಣದಕ್ಕೆ ಏನೊಂದಿಲ್ಲ ಶ್ರೀಯುತ ವಿಶ್ವನಾಥ್ ಪುಲಾಲ್ ಸಮಿತಿಯ ಕೋಶಾಧಿಕಾರಿಗಳು ಪ್ರಸಾದ್ ಮಡ್ಯಾರ್ ಈ ಕ್ಷೇತ್ರಗೂ ಬೋಡಿತಿನಾಥ ಸಹಕಾರ ಕೊರ್ನಾರು ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾದ ತನ್ನ ಸಹಕಾರ ಕೊಡ್ತಿನಾರು ಇನ್ನಿನ ಶ್ರೀ ಕೊರಗಜ್ಜನ 2ನೇ ವರ್ಷದ ಸಾನ್ನಿಧ್ಯದ ಈ ಪ್ರತಿಷ್ಠಾ ಕಲಶಗಳ ಮಲ್ಲ ರೀತಿಯ ಸಹಾಯ ಕೊಡ್ತೀರಿ
ಅಜ್ಜೆ ಆರ್ ನಂಬಿಂಚಿನ ಬೇಲೆನು ಅರೆಗೆ ಒದಗಾದು ಕೊಡ್ತೀರ ಅಂಚಿನ ಅಜ್ಜನ ಅನುಗ್ರಹ ಪಡೋದು ಅಜ್ಜನ ನಿತ್ಯ ನಿರಂತರವಾದ ನೆರವರಿಕೆ ಮಲ್ತೊಂದು ಈ ಕ್ಷೇತ್ರಕ್ಕೂ ಮಲ್ಲ ರೀತಿಯ ಸಹಾಯ ಸಂದ ಒಂದುಳ್ಳೇರು ಅರೆಗೆ ಸ್ವಾಗತ ಗೌರವಲು ಶ್ರೀಯುತ ವಿಶ್ವನಾಥ್ ಕುಲಾಲ್ ಸಮಿತಿದ ಕೋಶಾಧಿಕಾರಿಗಳು ಇಬ್ಬರೆರಡು ಶಾಲೆ ಪಾಡ್ದು ಅರೆಗೆ ಎದ್ಕೊಂಡುಳ್ಳೇರು ಪೇಟ ಶಾಲು ಸ್ವರ್ಣಿಗೆ ದುಡ್ಡಿಗೆ ಎದ್ಕೊಂಡಿರೋ ಶ್ರೀಯುತ ವಿಶ್ವನಾಥ್ ಕುಲಾಲ್ ಸೊಲ್ಮೇಲ್ ಅಂಚನೆ ನನವರಿ ವೇದಿಕೆ ನನವರಿ ಭಿನ್ನೆ ಶ್ರೀಯುತ ರಾಜೇಶ್ ರೈ ಕೋಟೆಕಾರ ಗೊತ್ತು ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಕ್ಷೇತ್ರ ಕೊಂಡಾನ ಎನ್ನ ಮಿತ್ರರೆಲ್ಲ ಅಂದು ಭಾರಿ ಮಿತಭಾಸಿ ಒವ್ವೇ ಒಂದು ವಿಷಯಗಳು ಪ್ರಚಾರದಂತೆ ಪ್ರತಿ ಒಂದು ವಿಷಯಗಳ ನಮ್ಮ ಒವ್ವೇ ಒಂದು ವಿಷಯಗಳು ನಮ್ಮ ರಿಪೋರ್ಟಲ್ಲ ಯಾನ ನಿಕ್ಲೋಟಿಗೆ ಉಲ್ಲೇಖ ಪಂಪುನ ಅಭಯ ಕೊರ್ಪುನ ಅಂಚಿನ ರಾಜೇಶ್ ರೈ ಇವರಿಗೆ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಂಚನೆ ಮಹಿಳಾ ಸಮಿತಿ ಪರವಾದ ಹೃತ್ಪೂರ್ವಕವಾದ ಆನಾರ್ಯನ್ನು ಈ ಸಂದರ್ಭ ಸ್ವಾಗತ ಮಂತ್ರಿನೊಟ್ಟಿಗೆ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮಂತ್ರಲ್ಲ ಉಳ್ಳೇರು ಶ್ರೀಯುತ ರಾಜೇಶ್ ರೈ ಕೋಟೆಯವರು ಗೊತ್ತು ಶ್ರೀ ರಾಜೇಶ್ ರೈ ಕೋಟೆಕಾರ ಗೊತ್ತು ಇವರಿಗೆ ಸಮಿತಿಯ ಉಪಾಧ್ಯಕ್ಷರು ಶ್ರೀ ಹರಿಯಪ್ಪ ಕುಲಾಲ್ ಇವರ ಮತ್ತದ ಸ್ವಾಗತ ಗೌರವ ಕೊರಡು ಬಣದ ವಿನಂತಿ ಬಂದೊಂದಿಲ್ಲ ಚೇಂಜ್ ಮಾಡ್ಬಿಡಿ ಶ್ರೀಯುತ ಜನಾರ್ದನ ಗಟ್ಟಿ ನಡ ಅರೆ ಅನಾರೋಗ್ಯ ಶ್ರೀಯುತ ಜನಾರ್ದನ ಗಟ್ಟಿ ನಡ ಇವರ ಮತ್ತದ ಶ್ರೀಯುತ ರಾಜೇಶ್ ರೈ ಇವರಿಗೆ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಶ್ರೀ ಕ್ಷೇತ್ರ ಕೊಂಡಾಣದ ನಿಕಟಪುರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಸೇವೆ ಸಂದಾದ ಧಾರ್ಮಿಕವಾದ ಸಾಮಾಜಿಕವಾದ ನಿರಂತರ ನಂಗೆ ಸಹಕಾರ ಕೊರ್ಪಿನಾರು ಶ್ರೀಯುತ ರಾಜೇಶ್ ರೈ ಕೋಟೆಗಾರ್ ಗೊತ್ತು ಅವರಿಗೆ ಸ್ವಾಗತ ಗೌರವ ಸೊಲ್ಮೇಲು ಶ್ರೀಯುತ ಜನಾರ್ದನ ಗಟ್ಟಿ ನಡ ಅಂಚನೆ ವೇದಿಕೆ ಒಪ್ಪುನಾರು ನನವರಿ ಉದ್ಯಮಿ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಕೊಂಡಾರ ಗೊತ್ತು ನಿಕ್ಲೆ ಪೂರ ಪರಿಚಯ ಇತ್ತ ಲೆಕ್ಕನೆ ಕಲಿನ ಹಲವಾರು ವರ್ಷಗಳು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ಉದ್ಯಮಿಯಾದ ಪರಿಚಯ ಎತ್ತಿನಾರು ಕೊಂಡಾನ ಗೊತ್ತದ ಉದಯ್ ಕುಮಾರ್ ಶೆಟ್ಟಿ ಅಜ್ಜನ ವ್ಯಾಪಲ ಭಕ್ತಿ ನಿರಂತರ ಎಂಕಲ ಅಜ್ಜನ ವಾರ ವಾರ ನಂಬುನಂಡ ಡೈಲಿ ದಿನನಿತ್ಯ ನಂಬು ನಂಚಿನಾರು ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಕೊಂಡಾನ ಗೊತ್ತು ಕೊಡುಗೈ ಜಾನಿಲ್ಲ ಅಂದೆ ಈ ಸಂದರ್ಭದವರೆಗೆ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಂಚನೆ ಮಹಿಳಾ ಸಮಿತಿಯ ಪರವಾದ ಭಗವದ್ ಭಕ್ತಿಯನ್ನ ಪೂರೈಸುವ ಪರವಾದ ಅರೆಗೆ ಈ ಸಂದರ್ಭಡು ಹೃತ್ಪೂರ್ವಕವಾದ ಯಾರು ಸ್ವಾಗತ ಮಾಡ್ಬೇಕು ಅರ್ನ ಈ ಸಾಮಾಜಿಕ ರಾಜಕೀಯ ಸೇವೆ ನಿರಂತರವಾದ ದುಂಬಾರಿ ಬಣದು ಕೊರಗಜ್ಜನ ಅನುಗ್ರಹ ಪಡಬಣದವರಿಗೆ ಶ್ರೀಯುತ ನಾಗೇಂದ್ರ ನಡಾರ್ ಇವರೆರಡು ಶಾಲು ಸ್ಮರಣಕ್ಕೆ ಕೊಡದು ಸ್ವಾಗತ ಗೌರವ ಸೋಮೇಲು ಬಲ್ಲೆ ಬಾಲಿಕೆ ಗುರಿಕಾರ್ಯರು ಶ್ರೀ ಕ್ಷೇತ್ರ ಕೊಂಡಾನ ಭಾರಿ ಸೌಮ್ಯ ಸ್ವಭಾವದಾರು ಒವೇ ಒಂಜಿ ವಿಷಯವುಳ್ಳ ಎಂಕಲು ಅರ್ನ ಇಲ್ಲಡೆ ವಾ ವಿಷಯ ತೆತ್ತದು ಕೊಡಲ್ಲ ಭಾರಿ ಪೊರ್ಲುಡು ಎಂಕ್ಲಿನ ಎದುಕೊಂಡು ನಿಕ್ಲಿಗೆ ಹೆಚ್ಚಿನ ಏನಾರ್ದ ಆಪುನ ಸಹಾಯ ಆವಡ ఆయన ಖಂಡಿತವಾದ ನಿಕ್ಲಿಗೆ ಕೊರ್ಪೆ ಬಂದ್ಕೊಂಡೊಂಜಿ ಭರವಸಿದ ಮನುಷ್ಯ ಅಂಚಿನ ಶ್ರೀಯುತ ಉಮೇಶ್ ಕಾಮೀರ್ ಬಲ್ಯ ಬಾಲಿಕೆ ಗುರಿಕಾರ್ಯರು ಶ್ರೀ ಕ್ಷೇತ್ರ ಕೊಂಡಾನ ಬೇರೆ ಇಲ್ಲ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಪಕ್ಕ ಮಹಿಳಾ ಸಮಿತಿದ ನೆರಳು ಅರೆಂಡು ಈ ಸಂದರ್ಭಗಳು ಹೃತ್ಪೂರ್ವಕವಾದ ಸ್ವಾಗತ ಮಾಡ್ಕೋ ಶ್ರೀಯುತ ಉಮೇಶ್ ಗ್ಯಾಮೀರ್ ಬಲ್ಯಬಾಳಿಕೆ ಇವರಿಗೆ ಶ್ರೀಯುತ ಸತೀಶ್ ಶೆಟ್ಟಿ ನಡಾರ್ ಗೊತ್ತು ಇವರ ಮತ್ತದು ಸ್ವಾಗತ ಗೌರವ ಕೊರಡು ಬಣದಕ್ಕೆ ಏನೊಂದಿಲ್ಲ ಶ್ರೀಯುತ ಸತೀಶ್ ಶೆಟ್ಟಿ ನಡಾರ್ ಗೊತ್ತು ಸಮಿತಿಯ ಜೊತೆ ಕಾರ್ಯದರ್ಶಿಗಳು ಬತ್ತದ ಶ್ರೀಯುತ ಉಮೇಶ್ ಗಾಂಭೀರ್ ಬಲ್ಯಬಾಳಿಕೆ ಸಮಿತಿಯ ಪ್ರತಿಯೊಂದು ಬೇಲೆಗಳ ನಿರಂತರ ಸಹಾಯ ಕೊರ್ಪಿನಾರು ಧಾರ್ಮಿಕವಾದ ನಿರಂತರವಾದ ಸೇವೆಡು ತೊಡಗಿ ಸಾವಿನಾರು ಶ್ರೀಯುತ ಉಮೇಶ್ ಗಾಂಭೀರ್ ಬಲ್ಯಬಾಳಿಕೆ ಅರೆಗೆ ಇತ್ತ ನಮ್ಮ ಸಮಿತಿಯ ಜೊತೆ ಕಾರ್ಯದರ್ಶಿ ಶ್ರೀಯುತ ಸತೀಶ್ ಶೆಟ್ಟಿ ನಡಾರ್ ಗೊತ್ತು ಇವರೆರಡು ಸ್ವಾಗತ ಗೌರವ ಸೊಲ್ಮೇಲು ಶ್ರೀಯುತ ಸತೀಶ್ ಶೆಟ್ಟಿ ಅಂಚನೆ ವೇದಿಕೆ ಉಪ್ಪುನ ಕುಡರಿ ಹಿಂದೆಂದಲ ಪನೊಲಿ ಅಂಚನೆ ಎಂಕಲ್ನ ಈ ಸಮಿತಿಗೆ ಸಂಬಂಧಪಟ್ಟನಾರಲ್ಲ ಪನೊಲಿ ಎಂಕ್ಲಿಗೆ ಸ್ಥಳೀಯ ಕೌನ್ಸಿಲರ್ ಅರಗಿನಿ ಅಭಿನಂದನಾ ಕಾರ್ಯಕ್ರಮದೊಟ್ಟಿಗೆ ಎಂಕ್ಲಿಗೆ ಒವೇ ಒಂದು ವಿಷಯಡು ದಿವ್ಯಕ ಇಂಚೆಂಚ ಆವಡು ಖಾಲಿ ಓ ಕೆಲಸ ಪಂಡಲ್ಲ ಚಾತು ತಪ್ಪದೆ ಎಂಕಲ್ನ ಒವೇ ವಿಷಯ ಮಾಡ್ಪನಾಗಲ್ಲ ಏನಾರ್ದು ಆಪುಜಿ ಅವು ಆ ಒಂದು ಅಂಚಿನ ಒವೇ ಒಂದು ಕೌನ್ಸಿಲರ್ ಬಾಕಿ ಕೌನ್ಸಿಲರ್ ಎಂಕಲ್ ನೆಡ್ ತುಂಬಲ ತೂತ ಮೆಂಬರ್ ನಕ್ಲೇನೆ ಅಂಡ ಸದಾ ನಗುಮುಖದ ಸೇವೆಯನ್ನು ಬರ್ತೀರಿ ಅಂಚಿನ ದಿವ್ಯಕ್ಕೆ ಈ ಸಂದರ್ಭ ಯಾನು ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಂಚೆನೆ ಮಹಿಳಾ ಸಮಿತಿ ಪರವಾದ ಹೃತ್ಪೂರ್ವಕವಾದ ಯಾನಾರನೆ ಈ ಸಂದರ್ಭ ಸ್ವಾಗತ ಮಾಡ್ಬೇಕು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಮೇರೆಗೆ ಪ್ರೇಮ ಸಮಿತಿಯ ಉಪಾಧ್ಯಕ್ಷರು ಪ್ರೇಮ ಇವರ ಬತ್ತದ ಸ್ವಾಗತ ಗೌರವ ಕಾರ್ಯಕ್ರಮಕ್ಕೂ ಆಹ್ವಾನ ಬಂದಿತ್ತ ಕಾರಣಾಂತರಡು ನೆರೆ ವಿಷಯಡು ಎಂಕಲ ಕಾರ್ಯಕ್ರಮವನ್ನು
ಗುಂಪು ಮಾಡಿದಾಗ ಆ ಕಾರ್ಯಕ್ರಮಕ್ಕೂ ಎರಡು ಹೆಂಚಿನ ಆವಡವು ಪಂಪುನ ಅಂಚಿನ ಕೆಲಸ ಹೋಗ್ಲ ಒವೇ ಒಂದು ವಿಷಯಡು ಎಂಕ್ಲ ನಿಕ್ಲೊಟ್ಟಿಗೆ ಉಲ್ಲ ಅಂತ ಪಂಪುನ ಒಂದು ವಿಷಯಡು ಸುರೇಖ ಮೇಡಮ್ ಎಂಕ್ಲೊಟ್ಟಿಗೆ ನಿರಂತರ ಸಂಪರ್ಕ ಕೊಡುಪುನಾರು ಅರಣ್ಯ ರತ್ಪೂರ್ವಕವಾದ ಎಂಕಲು ಆದರಡು ಸ್ವಾಗತ ಮಂತೋದಿಲ್ಲ. ನಮ್ಮ ಕೈತಲದ ಭಗವತಿ ಪ್ರೌಢಶಾಲೆದ ಮುಖ್ಯೋಪಾಧ್ಯಾಯಿನಿಯಾದ ಸಾಮಾಜಿಕವಾದ ನಿರಂತರವಾದ ಸೇವಾ ಚಟುವಟಿಕೆಗಳು ಜೋಕಲ್ನ ಪ್ರತಿಭೆಯನ್ನು ಬೆಳೆಪವನಟ್ಟು ಮೇರಿನ ಶ್ರಮ ಭಾರಿ ಮಲ್ಲ ಉಂಡು. ಈ ಪರಿಸರಗಳ ಧಾರ್ಮಿಕವಾದ ಮಲ್ಲ ರೀತಿ ಸಹಾಯ ಕೊರೊಂದುಲ್ಲೇರು ಅವರಿಗೆ ಸ್ವಾಗತ ಗೌರವಗಳು. ಅತಿಥಿ ಶ್ರೀ ಪುನೀತ್ ಗಟ್ಟಿ ಅಧ್ಯಕ್ಷರು ಚಿರಂಜೀವಿ ಫ್ರೆಂಡ್ಸ್ ನಡಾರ್ ಎಂಗ್ಲೆಗೆ ಶ್ರೀ ಸ್ವಾಮಿ ಕೊರಗಜ್ಜ ಸಮಿತಿ ಬೇಟತ್ತು, ಶ್ರೀ ಚಿರಂಜೀವಿ ಫ್ರೆಂಡ್ಸ್ ಬೇಟತ್ತು ಅಂಚೆನೆ ಮಡ್ಯಾರು ಫ್ರೆಂಡ್ಸ್, ಶ್ರೀ ಶಾಸ್ತ್ರ ಫ್ರೆಂಡ್ಸ್ ಈ ಈತಪುರ ನಿಖಲು ಮಡ್ಯಾರದ್ದು ಬಂದಾಗ ಈ 4 ಫ್ರೆಂಡ್ ಸರ್ಕಲ್ ಹಾಕಲ್ಲ ಈ ಟೋಟಲ್ ಕೂಡುವಿಕೆ ತೂಣಾಗ ಈ ಊರಿಗೂ ಒವೇ ರೀತಿಯ ಒಂದು ಒವ್ವು ವಿಷಯಗಳ ಅಡ್ಡು ಬರ್ತದ ಎಂಗ್ಲ ಒಗ್ಗಟ್ಟೆ ಎಂಚಿ ನಾನು ಪಂಪಣ ದಾಯ ಬಂಡ ಯಾನೈನು ಪಂಪುಜಿ ದಾಯ ಬಂಡ ಖಾಲಿ ಒಂದೇ ಸಂಘಟನೆ ಆತನತ್ತು ಈ ಕಾರ್ಯಕ್ರಮ 4 ಸಂಘಟನೆ ಹಾಕಲು ಅಂಚೆನೆ ಸುಗ್ರೀವ ಸಾಕೆ ಮಡ್ಯಾರು ಫ್ರೆಂಡ್ಸ್ ಅಂಚೆನೆ ಶ್ರೀ ಶಾಸ್ತ್ರ ಆಯೋಜನೆ ಮಾಡ್ಕೊಂಡಾಗ ಈ 4 ಸಂಘಟನೆ ಒಟ್ಟಿಗೆ ಆಯೋಜನೆ ಮಾಡ್ತದೆ ಈ ಕಾರ್ಯಕ್ರಮ ಇದು ಯಶಸ್ವಿಯಾದ ಕಾರಣಾಂದಲ ಪನೋಡಿ ಐಟ್ ಚಿರಂಜೀವಿ ಫ್ರೆಂಡ್ಸ್ ಒಂಜಿ ಈ ಚಿರಂಜೀವಿ ಫ್ರೆಂಡ್ಸ್ ಸರ್ವ ಸದಸ್ಯರ ಪರವಾದ ಅಧ್ಯಕ್ಷರಾದ ಶ್ರೀಯುತ ಪುನೀತ್ ಗಟ್ಟಿ ಬೇರೆಯನ್ನು ಪ್ರೀತಿಪೂರ್ವಕವಾದ ಯಾನು ಸೇವಾ ಸಮಿತಿ ಪಕ್ಕ ಮಹಿಳಾ ಸಂಸ್ಥೆಗಳ ಮಾತಾ ಸಹಕಾರ ಉಂಡು ಅಕಲ ಮಾತೆರಲ್ಲ ಪ್ರತಿನಿಧಿಯಾದ ಅಂಚನೆ ವೇದಿಕೆಯ ಉಪಸ್ಥಿತ ಯಾನು ಬರ್ಪೆಯನ್ನು ಬಂದೇರು ಅಂಚನೆ ಈ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಬೈದೇರು ಅರೆಗಲ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಪಕ್ಕ ಮಹಿಳಾ ಸಮಿತಿ ಪರವಾದ ಅರೆಗೂ ಪ್ರೀತಿ ಮಧ್ಯ ಈ ಮೇಲೆ ಬರ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದ ವಿನಂತಿ ಬಂತಂದ್ರೆ ರೋಹಿತ್ ಉಳ್ಳಲ್ ಪಡೆ ಇಲ್ಲ ಅಜ್ಜನ ಮಧು ಪನ್ಪುನೆಟ್ಟು ಬಾರಿ ಬಿರ್ಸಾದಿಗೆಡು ಪಡೆ ಏನಾದ್ರು ಶ್ರೀಯುತ ರೋಹಿತ್ ಉಳ್ಳಲ್ ಇತ್ತೆಲ್ಲ ಅಜ್ಜನ ಬಗ್ಗೆ ನಂಗೆ ಕಂಪ ಆರ್ಲ ಈ ಸಭೆಗೆ ಉಪಸ್ಥಿತರಿಲ್ಲರು ಅರೆಲ್ಲ ಈ ಸಂದರ್ಭಡು ನಮ್ಮ ಪೂರ್ಣ ಪರವಾದ ಅರೆಯನ್ನು ಸ್ವಾಗತ ಮಾಡ್ತಾರೆ. ಅಂಚನೆ ಶ್ರೀಯುತ ಗಣೇಶ್ ಕುಲಾಲ್ ಉದ್ಯಮಿ ಪಡೀಲ್ ಮೇರ್ಲ ಈ ಕಾರ್ಯಕ್ರಮ ಬೇರೆಲ್ಲ ಯಾರು ಈ ಸಂದರ್ಭಡು ಎದುರು ಪುಣಂಚಿನ ನಮ್ಮ ಊರ್ದ ಮಾತೆರೆಲ್ಲ ಎದುಕೊಂಡು ಸಭಾ ಕಾರ್ಯಕ್ರಮ ಪೊರ್ಲುಡೆ ಕಾರ್ಯಕ್ರಮವನ್ನು ಶುರು ಮಂತಾಂಡ ಅವು ಒಂಜಿ ಪೊರ್ಲುಡೆ ನಡಪುಡು ಆ ಕಾರ್ಯಕ್ರಮ ನಿರ್ವಿಘ್ನವಾದ ಸರಾಗವಾದ ಪೊರ್ಲುಡೆ ನಿರಂತರವಾದ ಬೆಳಗುಡು ಪಂಪ ನಮ್ಮ ನಂಬಿಕೆ ಇತ್ತೆ ತುಡರು ನಿಲ ಕಾರ್ಮಿಕ ನಂಗೆ ಅನುಗ್ರಹ ನಿರಂತರವಾದ ಒದಗದು ಬರಡು ಸಮಾಜಕ್ಕೆ ಒದಗಡು ಬರಡು ನಮ್ಮಿಂಚಿ ಭಕ್ತರಿಗೆ ಒದಗಡು ಬರಡು ಪಡೆದು ಕೇಳೊಂದು ದೀಪ ಬೆಳಗಾದ ಕಾರ್ಯಕ್ರಮನು ನಮ್ಮ ಚಾಲನೆ ಕೊರೊಂದುಲ್ಲ ಲೇಸಿಗಡಿಗೆ ಮಾತ ಮಲ್ಲ ಬಿನ್ನಿರ್ನಗಳು ಪರಮ ಪೂಜ್ಯ ಸ್ವಾಮೀಜಿಗಳು ಸೇರಿದಂಥ ಮಾತೆಲ್ಲ ದೀಪವನ್ನು ಬೆಳಗಾದು ಈ ದೀಪ ಬೆಳಗಿನಂಚಿನ ದೀಪ ನಂದ ದೀಪವಾದ ನಮ್ಮ ಇಲ್ಲನ್ನು ಬೆಳಗಾಡು ನಮ್ಮ ಮನಸ್ಸನ್ನು ಬೆಳಗಾಡು ಮಾಡೋದಕ್ಕೆ ಏನೊಂದು ಆತ್ಮೀಯ ಬಂಧುಗಳೇ ಮಾತೆರಲ ಒಟ್ಟು ಸೇರಿದು ಕೈ ಸೇರಾದು ಮಾತೆರನಲ್ಲ ಕೈ ಸೇರಿದು ಬೆಳಗಿನಂಚಿನ ದೀಪ ಈ ಸಮಾಜನ ಬೆಳಗಾವಾಡು ಮಾತೆರನಲ್ಲ ಉಡಲ್ನ ಬೆಳಗಾವಾಡು ಮನಸ್ಸನ್ನು ಬೆಳಗಾವಾಡು ಇಲ್ಲಿನ ಬೆಳಗಾವಾಡು ಅಜ್ಜನ ಕಲಾಕಾರ್ಮಿಕ ನಿರಂತರ ಬೆಳಗಿದು ಬರಡು ಪಣ್ಣೊಂದು ಅಜ್ಜಡ ಅಡ್ಡಬೋರ್ದು ನಟ್ಟೊಂದು ಸ್ವಾಮೀಜಿಲಗಿ ಪುತ್ತೂಡು ಸುಗಿತಲ ಸಂದೇಶ ಮತ್ತೊಂದು ಧರ್ಮಶುದ್ಧದ ಒಟ್ಟಿಗೆ ಸಮಾಜಮುಖಿ ಕೆಲಸ ಮತ್ತೊಂದು ಅವೇತ ಊರು ಪರ ಊರುಡು ತನ್ನೆಡ್ಡಪ್ಪದ ಕಾರ್ಯ ಮತ್ತೊಂಬತ್ತಿನ ಪೂಜನೀಯ ಸ್ವಾಮೀಜಿಲಗಿ ಪುತ್ತೂಡು ತರತಕ್ಕಾವದ್ದು ಪುರ್ತೂರು ತುಂಬುದಿ ಒಂದು ಪುಟ್ಟ ಪ್ರಕಾರವಾದ ಸ್ವಾಮಿ ಕೊರಗಜ್ಜನ ಕಲೆಕಾರ್ಮಿಕದ ಕ್ಷೇತ್ರ ಈ ಒಂದು ಧರ್ಮತಿನ ಮಣ್ಣು ಪುಣ್ಯದ ನೆಲೆ ಈ ಪುಟ್ಟ ಪ್ರಕಾರವಾದ ನಡಾರದ ಮನ್ನಡ ಪೌರಾಣಿಕಾಲೋಡು ಬರ್ತದ ಮುಲ್ಪ ಇತ್ತೇರ್ ಪಂಚಾಯತ್ ಗೋಚರಿಸಿ ಈ ಚಿತ್ರ ಪುತ್ತೂಡು ಕರಿಯ 2 ವರ್ಷ ಮುಲ್ಪ ಪರಮಜ್ಞ ಕೊರಗಜ್ಜೆ ಪಂಪಿನ ಪುರ್ರಾಪುಡು ಮೇಲೆ ಪವನ್ ಪಂಪಿನ ಸತ್ಯ ಈ ಪುತ್ತೂಡು ಬಂಧುಳೆ ವಿಶ್ವನಾಥ್ ಕುಲಾಲ್ ಬೇರೆಗೆ ಮಾಡೂರು ಒಂಜಿ ಇಲ್ಲಾಡು ಪುನಚಿನ ಪುರ್ತುಡು ಒಂಜಿ ಬೀಡ ದೀಪಿನ ಪುರ್ತ ಕಟ್ಟಡು ಅಲ್ಪ ಕೊರಗಜ್ಜೆ ಅಲ್ಪ ಮಸ್ತ್ ರಕ್ಷಣೆ ಮತ್ತೊಂಡು ಆ ಪುರ್ತುಡು ಈ ಮಣ್ಣಗೆ ಬತ್ತೋಣೆ ಈ ಮಣ್ಣು ಬತ್ತ ಅನಗ ಒಂಜಿ ಪುರ್ತುಡು ಮುಲ್ಪ ನೀಟ ಬಾರಿ ಮಲ್ಲ ಸಮಸ್ಯೆ ಹಾಕೊಂಡು ಆ ಪುರ್ತ ಪ್ರಕಾರವಾದ ಪರಪಿ ನೀರಿದ ಕೊಪ್ಪರಿಗೆ ನೀರಿಗೆ ಗೊತ್ತಾಗಾದ ಕೊರಲೆ ಪಂಪಿನ ತೀರ್ಮಾನ ಮಂತಿನ ಪ್ರಕಾರವಾದ ಪರಮಾತ್ಮೆ ಕೊರಗಜ್ಜೆ ಈ ಊರಿಗೂ ಮುಲ್ಪಾಪೆ ನೀರಿದ ಹೊರಟು ಇಂಚಿನ ಪುರ್ತುಡು ಅವೇತು ಮುಲ್ಪ ಮುದೆಲಿಡು ಅವೇತು ಪಲ್ಲೆಲಿ ತಿನ್ನ ಪುರ್ತುಡು ಆ ಚೀರಿ ಮುಲ್ಲದ ಜಾಗೆ ತಿನ್ನ ಪುರ್ತುಡು ಮಾತ
ಸರಿ ಸಮಾನ ಮತದ ಇನ್ನೊಂಜಿ ಪವಿತ್ರವಾದ ಪರಿಪೂರ್ಣತದ ಒಂಜಿ ಕ್ಷೇತ್ರ ನಿರ್ಮಾಣ ಅಂತಂದು ಪರಮಾತ್ಮ ಕೊರಗ ಜನ ಸಾನ್ನಿಧ್ಯ ಅಂತ ಬಂದುಲೆ ಖಂಡಿತವಾದ ಬಂದುಲೆ ತುಳುವನಾಡ ಕಟ್ಟು ಪ್ರಕಾರವಾದ ಮೂಡಾಯ್ಗಟ್ಟ ಪಟ್ಟಾಯ್ಕಡಲ್ ಬಡಕಾಯಿ ಪಾಲ್ಗೊಟ್ಟೆಂಟೆ ನೀಲೇಶ್ವರ ಗಡಿ ಪಂಪಿನಚ್ಚಿನ ಪುರಾಪುಡು ದೀವಲೆ ನಮ್ಮ ಕೊಂಡಾಡುವ ಬದುಲೆ ಇಂಚಿನ ಪುಟ್ಟುಡು ನಾಗಗೆ ನಾಗಮಂಡಲ ಬ್ರಹ್ಮಗೆ ಬ್ರಹ್ಮ ಮಂಡಲ ದೇವರ ಕೊಡಿ ಎಟ್ಟು ರಥೋತ್ಸವಾಡ ದೀವಲಗೆ ರಾವಡು ಬಾಲು ಬಂಡಾರ ಏರುಡು ಕುಡಿ ಚಪ್ಪಾರ ಕಟ್ಟುಡು ಬಲಲಿ ಬರೆಯುಡು ಮಂಡಾಲ ಗೋಪಾಯಿ ಗಗ್ಗರ ಪಂಪಿನಂಚಿನ ಅಪ್ಪರ ಸೇವೆ ದೀವಲಿಗೆ ಬಂದುಲೆ ಅಂಚಿನ ಪುರುತುಡು ಏರೇರೆ ಬಾಲು ಬಂಡಾರಜ್ಜಿ ಏರೆರೆ ಕುಡಿಚಪ್ಪಾರಜ್ಜಿ ಕಟ್ಟರೆ ಬಲಲಿಜ್ಜಿ ಬರೆಯರಿ ಮಂಡಾಲಜ್ಜಿ ಅಟ್ಟೊಗು ಅನಿಜ್ಜಿ ಅಂಚನೆ ಏರರ ಮುಗಜ್ಜಿ ಆಡ ಕಲಕಾರ್ಮಿಕ ಪವಿತ್ರವಾಯಿನ ಮಾಮಲ್ಲ ಶಕ್ತಿ ಇರುತ್ತಕ್ಕೆಂಡ ಒಂಜಿ ಪೀಠಗೊಳ್ಳಿನ ಶಕ್ತಿ ಅವೇ ಸ್ವಾಮಿ ಕೊರಗಜ್ಜೆ ಬರ್ತದೆ ಇಂಚಿತ್ತಿನ ತುಳುವನಾಡ ಕಟ್ಟು ಪುರಾಪುಡು ಪರಮಾತ್ಮ ಕೊರಗಜ್ಜೆ ಪಂಪಿನ ಪುರಾಪುಡು ಮೆರಪಾವನ್ ಬರ್ತಿನ ಸಾರಲ ಪಟ್ಟದ 7 ಕಲ್ಲು 7 ವರ್ಗ ಮುಖ್ಯದ ಮದಿಪುಡು ಮಾಮಲ್ಲ ಶಕ್ತಿಯಾದ ಇನ್ಸೂರು ಬರ್ಕೆದ ನಮ್ಮ ಒಂಜಿ ಕಟ್ಟದ ಪ್ರಕಾರ ತುಪ್ಪಿನ ಬಂದುಲೆ ಈ ಒಂಜಿ ಕುಲೊಟ್ಟು ಕೊರಗ ಜನಾಂಗ ಒಂಜಿ ಪೊಟ್ಟ ಪ್ರಕಾರವಾದ ಜನಮಾನಿಲ್ ದುಃಖುನ ಕಾಲ ಬಂದುಲೆ ಈ ಚಿತ್ತಿನ ಪುಟ್ಟುಡು ಕೊರಗ ಜನಾಂಗಗ ಒರಿ ಗುರು ಒರಿ ದೇವೇರು ಪಂಪಿನ ತೀರ್ಮಾನ ಪ್ರಕಾರವಾದ ಈಶ್ವರ ದೇವರು ಒಂಜಿ ಪುಟ್ಟ ಪ್ರಕಾರವಾದ ಅರ್ತಿಸಾರಾಯಿ ಸುತ್ತಿ ಮೀನದ ಈ ಒಂಜಿ ರೂಪವನ್ನು ಪತ್ತೊಂದು ಒಂಜಿ ಪುಟ್ಟ ಪ್ರಕಾರವಾದ ಈಶ್ವರ ದೇವರಿಗೆ ನೈವೇದ್ಯ ಈ ಒಂಜಿ ಸಂತೃಪ್ತಿಯ ನಚಿನ ಅವಜಿ ಸ್ವೀಕಾರ ದಾಂಡ ಕೊರಗಜ್ಜ ಒಂಜಿ ಪುಟ್ಟ ಪ್ರಕಾರವಾದ ತರ್ಪದ ತೆಲಿಗಜ್ಜದಾಗಿ ಬಂದುಲೆ ಒಂದು ರಾಯಗಳಿಂದ ಬರ್ಬೇಕಿಲ್ಲ ಈಶ್ವರ ದೇವರು ಒಂಜಿ ಪೊಟ್ಟುಡು ಈ ಕೊರಗ ಜನಾಂಗದ ಅಗಲಿನ ಮಿತ್ತು ತಿರುಪುಡು ಪಂಪಿನಂಚಿನ ಒಂಜಾತಿ ಸಂಕಲ್ಪ ಒಂಜಾತ್ ಜಾತಿ ಮಲ್ಲತ್ತೆ ನೀತಿ ಮಲ್ಲ ಪಂಪಿನಂಚಿನ ಸಂದೇಶ ಕೊರಡು ಪಂಪಿನಂಚಿನ ಒಂಜಾತಿ ಅರ್ನ ಅವತಾರ ಬಂದಿದೆ ಈಶ್ವರ ದೇವರು ಈ ಚಿತ್ತಿನ ಪುಟ್ಟ ಪ್ರಕಾರವಾದ ಕೊರಪೂಲು ಮೈರನ ಈ ಒಂಜಿ ಗರ್ಭ ಸಂಜಾತಿಯಾದ ಅಮ್ಮೆ ಪಡ್ಡ ವರವನ ಓಡಿ ಕಟ್ಟಿದ ಪುರಾಪದ ಪ್ರಕಾರವಾದ ಕೊರಗುಲ್ಲ ತನಿಯ ಪಂಪಿನಂಚಿನ ಬಾಲ್ಯ ಪುಟ್ಟುಡು ಬಂದುಲೆ ಕಷ್ಟಕಾಲ ಬಂದುಲೆ ಕಷ್ಟಕಾಲುಡು ಒಂಜಿ ಪುಟ್ಟ ಪ್ರಕಾರವಾದ ಪುಟ್ಟಿನ ಗಲಿಗೆನದಾದನ ಗೊತ್ತುಜ್ಜಿ ಅಪ್ಪೆನ ಮಿರಪಿಯ ತಿಪ್ಪಿನಚಿನ ಕಾಲೋಡು ಅಪ್ಪೆ ದಾಂತಿಪೋಂಡು ಅಮ್ಮನ ಪುಡಿದುಪ್ಪು ತಿಂಪಿನ ಪೊರ್ತುಡು ಅಮ್ಮೆ ದಾಂತಿಪೋಂಡು 7 ಕುಪ್ಪದ ಕೊರಗ ಮಾಮನ್ನ ನಕಲು ಅಲಿಯತ್ ಪ್ರಾಪಿನಚಿನ ಪೊರ್ತು ಮಾರಿಸೀಕ ದಾದನ ಗೊತ್ತುಜ್ಜಿ ಈ ಬಾಲೇನ ದಾದನ ಪರೀಕ್ಷೆ ಮಾಡ್ಕೊಡೋ ಪಂಪಿನಚಿನ ಆ ಕಾಲನ ಗೊತ್ತುಜ್ಜಿ ಬಂದಿದೆ ಆ ಕಾಲೋಡು ಪರಮಾತ್ಮೆ ಕೊರಗಜ್ಜಿ ಪಂಪಿನಚಿನ ಪುರಾಪುಡು ಒಂಜಿ ಸತ್ಯ ಪುಟ್ಟುಡು ಆ ಪುರುಬಾಲೆ ಪುಟ್ಟಿನಚಿನ ಪೊರ್ತುಗಳಿಗೆ ಕಣ್ಣೀರ್ ದಿಪ್ಪಿನಚಿನ ಪೊರ್ತಗಳಿಗೆ ಬಡಕಾಯಿ ಬಾಕಿಂಡು ಬರ್ತದೆ ಉಂಟುಳು ಆ ಬಾಲೆ ಉಂಟಿನಚಿನ ಪುಟ್ಟುಗು ಆ ಸೂರ್ಯದೇವರು ನನ್ನ ಪೂಜೆ ಮಾಡ್ಕೊಡು ಪಂಪಿನಚಿನ ಪುಟ್ಟು ಬುಲಂಗರದ ಪುಯ್ಯ ದಿಪ್ಪೇರು ದೊಡ್ಡ ಕಾಯದ ಕಾಯಿ ದಿಪ್ಪೇರು ಬಂದುಲೆ ಅರಿಯದು ಪುಯ್ಯನ್ ಪಾಡ್ವೇರು ದೊಡ್ಡ ಕಾಯಿ ಬಂದು ಧಾರೆಯಿಂದ ಪಾಡ್ವೇರು ಸೂರ್ಯದೇವರಿಗೆ ಪೂಜೆ ಮಾಡ್ತಾರೆ ಬಂದುಲೆ ಆ ಪುಟ್ಟು ಪ್ರಕಾರವಾದ ಇನ್ಸೂರು ಬರಕೆದ ಕಟ್ಟು ಪ್ರಕಾರವಾದ ಯಾನೊಂದು ದಾಯ ವಿಚಾರಕ್ಕೆ ಒಂಜಿ ಸಂಬಂಧ ಇಂಚ ಬುಲೆಯುಡು ಒಂಜಿ ಬಡತನದ ಪುಟ್ಟುಡು ಒಂಜಿ ಜನಕ್ಕೆ ಸಾದಿ ಇಂಚ ತೋಜು ಪಂಪಿನ ತೋಜಾದ ಕೊರ್ನಿ ಅವು ಕೊರಗಜ್ಜೆ ಬಂದುಲೆ ಇನ್ಸೂರು ಬರಕೆದ ಕಟ್ಟು ಪ್ರಕಾರವಾದ ಅವಳು ನಮ್ಮ ಮೈರಕ್ಕೆ ಪಂಪಿನ ಚೆನ್ನಾಗಿ ಒಂಜಿ ಉದಾರ ಒಂಜಾತಿ ಜಿಜ್ಞಾಸೆ ಬಂದುಲೆ ಬೈರಕ್ಕೆ ಬೈದೇಲು ಪಂಪ 10 ಬೈದೆ ಪಂಪ ಚೆನ್ನಯ್ಯ ಬೈದೆ ಪಂಪ ಆ ಪುಟ್ಟ ಪ್ರಕಾರವಾದ ಕದ್ರಂದು ಪೆದ್ರು ಪೂಪಿನಚಿನ ಕಟ್ಟು ಪುರು ಅಪುಡು ಬಾಲೆ ತೂಪೇರು ಬಾಲೆ ನಗ ಪುರು ಬಾಲೆ ಬುಳುಪುನಚಿನ ಬಾಲೆ ಆ ಬಾಲೆನ ದಾದಾಂದಕ್ಕೆ ಎನ್ನಗ ನನ್ನ ಜಾತಿ ಕುಲ ಬಂದ್ರ ದಾದಾಂದಕ್ಕೆ ಏನ್ವೇರು ಬಂದುಲೆ ಆ ಪುಟ್ಟ ಪ್ರಕಾರವಾದ ಬಾಲೆ ನನ್ನ ಕೀರಿಕಟ್ಟು ಬುಳುಪುನಚಿನ ಬಾಲೆ ಪುರು ಬಾಲೆ ಆ ಪುಟ್ಟ ಪ್ರಕಾರವಾದ ಬಾಲೆ ಅಂತ ದೇವರನ ಮೂಲ ಸೋಮಲ ಬೈದನ ಬರಿ ಬಂಪಿನಚಿನ ಕಟ್ಟು ಪುರು ಅಪುನು ಓದು ನಚಿನ ಪೊಟ್ಟು ನಮ್ಮ ಕುಲತ ಈ ಬರಿತ ಬಾಲೆ ಬಂಪಿನಚಿನ ಈ ಪರಿಪತ್ರೋಡು ಕೂಟು ಬರ್ತೀನಿ ಇದ್ದವರ ಚೂರು ಬರ್ಕಿಗೆ ಈ ಬಾಲೆಯನ್ನು ಕೊಡುಪೇರು ಬಂದಿಲ್ಲ ಆ ಬಾಲೆ ಕಾಲೋಡು ಇಂಚಿನ ಉತ್ತರ ಕೊಡ್ಕೊಂಡು ಕೇಂಡ ಅಂಡಕ್ಕೆ ತುತ್ತರ ಕೊಟ್ಟು ಕೊಡ್ಪೇರು ಬೈರಕ್ಕೆ ಬೈದೇದಿ 5 ಮಕ್ಕ ಪಾಲದ ಕೊಂಬರು ಕೊಡ್ಪೇರು ತನ್ನ ಈ ಪೊಟ್ಟ ಪ್ರಕಾರವಾದ ಇಂಚೂರು ಬರ್ಕೆ ಕಷ್ಟಕಾಲದ ಪೊಟ್ಟ ಪ್ರಕಾರವಾದ ಅಲ್ಪ ಒಂಜು ಮೊಡಕೆ ಕಲಿತಡೆ 7 ಮೊಡಕೆದ ಕಲಿ ಉತ್ಪತ್ತಿ ಆಪಡು ಕೊರಗಜ್ಜೆ ಪೋತಿನಚಿನ ಆ ಕಾರ್ತಿನಚಿನ ಗಲಿಗೆನದಾದನ ಗುತ್ತುಜಿ ಅಂಚಿತ್ತಿನ ಪೊರ್ತುಡು ಪರಮಾತ್ಮ ಕೊರಗಜ್ಜೆ ಆ ದಿವ್ಯ ಸಾನ್ನಿಧ್ಯೋಗ ಪೋತಿನಚಿನ ಪೊರ್ತು ஒரு தெய்வீக ಶಕ್ತಿಯಾದ ಗೋಪೇರು ಅಂಚಿತ್ತಿನ ಪೊಟ್ಟ ಪ್ರಕಾರವಾದ ಅಲ್ಪ ಕಂಡ ಪುಲಸಲ ಬೆಂಪಾದು ಕೊಟ್ಟು ಇಡೀ ಒಂಜಿ ಆ ಕಷ್ಟ ಕಾಲದ ಈ ಒಂಜಿ ಉಪ್ಪುನಚಿನ ಇದಕ್ಕೆ ಬೈದಿನ ಇನ್ಸೂರು ಬರ್ಕೇನ ಕಾತ್ತೊಂದು ಬರ್ಕೊಂಡು ಆ ಶಕ್ತಿ ಬಂದಿದೆ ವಿಚಾರದ ಕೇಂಡ ಇನ್ನು ಬೈದೇರನ ಕೆಲವೊಂದು ಕಟ್ಟು ಪ್ರಕಾರವಾದ ಕೇಂದ್ರ ಕಾಂತು ಬೈದದನ್ನ ಮೆರಿಪತ್ತೊಂದು ಬರ್ತಿನಚಿನ ಮಂತ್ರ ದೇವತೆ ಅದಕ್ಕೂ ಇನ್ನು ಒಂಜಿ ಪುಟ್ಟ ಪ್ರಕಾರವ ಸೂರ್ಯದ ಮನೆಗೆ ಸಾಧಿತೋಜಾಯ ನಚಿನ ಬ್ರಹ್ಮ ಬೈದೇರಲ ಅದಕ್ಕೂ ಬಂದಿದೆ ಇಂಚಿತ್ತಿನ ಪುಟ್ಟಲು ಒಂಜಿ ಕುಲ ಕುಟುಂಬೋಡು ಒಂಜಿ ಜಾತಿ ಪಂಪಿನಚಿನ ಕಟ್ಟಡು ಸಂಬಂಧ ಬುಲಿಪಾವನ್ ಬರ್ತಿನಚಿನ ಈ ಒಂಜಿ ಆರಾಧ್ಯ ದೇವ ಕೊರಗಜ್ಜಿ ಪೋಪುಡು ಬಂದಿದೆ ಇಂಚಿತ್ತಿನ ಪಕ್ಕ ಚರಿತ್ರೆ ಮಸ್ತು ವಿಚಾರ ಉಂಟು
ಅಜ್ಜನ ವಿಚಾರಣಿಕೆ ಬೇಡ ಇನ್ಸೂರು ಬರ್ಕೆದ ಕಟ್ಟು ಪ್ರಕಾರವಾದ ಅಲ್ಪ ಏತ ಕಷ್ಟ ಆತಂದ ತನ್ನ ಕುದಾ ಕಸಬುಲ ಮಲ್ಪೇರು ಬಟ್ಟಿ ಅದು ಪಡು ಅಜಕುರುವೆ ಅದು ಪಡು ಪ್ರತಿ ಒಂಜಿ ವಿಚಾರಲ ಬಾಲರು ಕೊಡುತ್ತಿನ ಆ ಕೊರಗ ತನಿಯೆ ಮಲ್ತೊಂದು ಬರ್ಪೇರು ಬಂದಿಲ್ಲ ತನಿಯೆ ಬಂಪಿನಚಿನ ನಾಮೇಶಧಾರನೆ ಅಪ್ಪೆನ ಈ ಒಂದು ಗರ್ಭೋಡು ಪುಟ್ಟುಂಡಲ ಪೆಟ್ಟಿನಪ್ಪೆ ಒಂಜಾಡಲ ನಮ್ಮ ಸಾಂಕಿನಪ್ಪೆ ನನ್ನ ಬಿರಕೆ ಬೈದಲ್ಲಿ ಪಂಪಿನಚಿನ ಕಟ್ಟು ಪುರ ಬಂದಿಲ್ಲ ಇತ್ತೆಗಲ ಓಳು ಒಂಜಿ ಅಜ್ಜನ ಅಗೇಲು ಅವಡು ಐಕೊಂಜಿ ಕಟ್ಟಿಂಚಿನ ಕೇಂದ್ರ ಆ ಒಂದು ಪೂಜಾರ ನಕಲು ಆ ಬಿಲ್ಲವ ಸಮುದಾಯದ ಮಲ್ತೇಂಡ ಐಕೊಂಜಿ ಪರಿಪೂರ್ಣತೆ ಉಂಡು ಒಂದು ಪಂಪಿನೇನು ಆನಿದ ಕಟ್ಟದು ತೋಜೋದು ಬರ್ತಲು ಬಂದಿಲ್ಲ ಇಂಚಿತ್ತಿನ ಪೊಟ್ಟುಡು ಇನ್ಸೂರು ಬರ್ಕೇಡು ಈ ಪೊಟ್ಟುಡು ಇತ್ತಿನಚಿನ ಈ ಬಾಳೆ ಕಾಲೋಗು ಉತ್ತರ ಕೊರಡು ಪುನಗ ಪೊಟ್ಟುಡು ಈ ಪೂಜೆ ದಿಪ್ಪನ ಪಂಡ ತುಂಬುದ ಕಾಲುಡು ಈ ಒಂಜಿ ನಮ್ಮ ಮಾತೆಲ ಕರೆಕ್ಟ್ ಪೂಜೆ ಕೊನೊಪ್ಪಿನ ಕಟ್ಟಿತ್ತಿನ ಬಂದುಲೆ ಇತ್ತೆ ಒರೆ ಕಾಣಿಕೆ ಪಂಡ ಜಾತ ಇದು ಬೆತ್ತ ಬೆತ್ತ ಶೈಲದ ಗಾಡಿ ಅವು ಮತ್ತದು ನಮ್ಮ ಆ ಪೊಟ್ಟುಡು ಪೂಜೆ ಕಾಣಿಕೆಯನ್ನು ಕೊನೊಪ್ಪೋಪಿನ ಪೊಟ್ಟ ಗಲ್ಲಿಗೆ ಅಲ್ಪ ಮಾಡಪತ್ತಿ ಮೈಸಂದರ್ ನಡೆ ಪೋಪಿನ ಗಳಿಗೆ ಅದುಪ್ಪು ಆ ಪೊಟ್ಟ ಪ್ರಕಾರವಾದ ತಾನೇನು ಪಂಪಿನ ತೋಜಾದು ಕೊರಡು ಪಂಪಿನ ಆ ದೀವನದ ನಡುಟು ತಾನೊಂದು ಶಕ್ತಿ ಪಂಪಿನ ತೋಜಾದು ಕೊಟ್ಟು ಇನ್ಸೂರು ಬರ್ಕೆದ ಬೈದಕ್ಕೆ ಬೈದ ದಿನ ಆ ಕೊಡಿಕಲ್ಲಡ ಕನನೀರ್ ದೀಪಿನ ಪೊಟ್ಟುಡು ಅರ್ನ ಇನ್ಸೂರು ಬರ್ಕೆ ಬೆರಿಪಾರ್ದು ಪೋಯಿನ ಬಾಲೆ ಮಾಯಗೂ ಸಂದ್ವೇರು ಮಾಯದ ತನಿಯೇ ಈ ಪೊಟ್ಟ ಪ್ರಕಾರವಾದ ಮಂಗಳೂರದ ಸೀಮೆ ಪತ್ತೊಂಡು ಕದ್ರ ಮಂಜುನಾಥ ದೇವರನ್ನ ಅಂಚಿನ ಸೋಮನಾಥ ದೇವರನ್ನ ಅಪ್ಪನೆ ಪತ್ತೊಂದು ಈ ಒಂದು ಸಾರಲ ಪಟ್ಟ ಕುತ್ತಾರದ ಬಂದ ಬಂದುಲೆ 7 ಕಲ್ಲಡು ಪವಿತ್ರವಾದ ಮೆರಿಪಾಂದು ಬರ್ತೇನೆ ಬಂದುಲೆ ಒಂಜಿ ಅತ್ತಿ ಸಾರಾಯಿ ಸುತ್ತಿ ಮೀನದ ಈ ಒಂಜಿ ತನ್ನ ಅಗೇಲದ ಸೇವೆಯನ್ನು ಸಂತೃಪ್ತಿಯ ಸ್ವೀಕಾರ ಮತ್ತೊಲ್ಲ ಕಣೆ ಅವೇತೋ ಕಲೆ ಕಾಣಿಕೊಂಡು ಬಂದಿಲ್ಲ ಈ ಕೊರಗ ಜನ ಕಲೆ ಕಾಣಿ ಹೆಚ್ಚು ಕೇಂದ್ರ ಈ ಪುಟ್ಟ ಪ್ರಕಾರವಾದ ದುಂಬು ಕಂಟ್ರಿ ಮಾಡ್ತೋತಾರೆ ನಮ್ಮ ಕೇಂದ್ರ ಮಾತ ಕಂಟ್ರಿ ಮಾಡ್ತೋತಾರೆ ಅವು ಕ್ರಿಶ್ಚಿಯನ್ ಬಂಧುಗಳು ಅಲ್ಪ ಕಂಟ್ರಿ ಮಾಡ್ತೋತಾರೆ ಕಂಟ್ರಿ ಮಾಡ್ಸೋನಾಗ ಅಲ್ಪ ಅಪಕಾರಿ ದಕ್ಕಲು ಅಲ್ಪ ರೈಡ್ ಮಾಡ್ಕೊಳ್ತೀರಿ ಎಕ್ಸೈಸ್ ರೈಡ್ ಮಲ್ಪನ ಕೊಟ್ಟುಡು ಸ್ವಾಮಿ ಕೊರಗಜ್ಜ ಅಂದಾಕಲು ಇನ್ನಿನ ಹಂಚಿನ ಕೊಟ್ಟುಡು ಈ ರೈಡ್ ಮಲ್ಪನಕಲ್ ಪೋದು ಉಲೈ ಪೊಕ್ಕುದು ಪಿದೈ ಬರೋಡು ನಾನಾಗ ಮುಕ್ಕಲೆಗು ಉಪ್ಪಡ್ದ ಪರಿಮಳ ಬರ್ಕೊಂಡು ಅಕ್ಕಲು ಅಲ್ಪಡ್ದೆ ಪಿರಜಾರು ಅದಕ್ಕೆ ಅಲ್ಪ ಕಂಟಿಜ್ಜಿ ಬಂಪಿನ ಕಟ್ಟು ಇದು ಅಪಗ ಒಂಜಿ ಚುಂಬುದ ಕಂಟಿನ ಸುರೂತಾಗ ತಟ್ಟೆಡಕ್ಕಲ್ ದೀಪೇರು ಅವು ಕೊರಗಜ್ಜಾಗ ಬಂದುಲೆ ಏತ ಕಾರ್ಣಿಕ ನಡ್ಕೊಂಡು ಬರ್ತೀನಿ ಸಾಧೆಜ್ಜಿ ಮೇರ ಪೋತಿನ ಪೆತ್ತ ಕೈ ಕಜ್ಜಲು ಇದೇ ಪೊಗ್ಗಂಜಿನ ಹಂಚಿನ ಕೊಟ್ಟುಡು ಸ್ವಾಮಿ ಕೊರಗಜ್ಜ ಆ ಪೆತ್ತ ಕೈ ಕಜ್ಜಿನ ಇದೇ ಪೊಗ್ಗ ಬಿಡ್ಲ ಪಂಪಿನಂಚಿನ ಪುರ್ತುಡು ಪಂಡಿ ನಾಳೆ ದುಂಡೆಗಾವುಡು ನಾಡ ಆ ಕಿದೆ ಪೊಗ್ಗುದಿ ನಡು ಬಂದುಲೆ ಈಗಲ ಒಂಜಿ ಓವರ್ ಬಿಚ್ಚಿದ ಒಂಜಿ ಕೊರಗಜ್ಜ ಕ್ಷೇತ್ರ ಒಂಜಿ ಬಾರಿ ಮಲ್ಲ ಒಂಜಿ ಕಾರ್ಣಿಕ ನಡ್ತದೆ ಮಸ್ತ್ ಕಾರ್ಣಿಕಲ್ ನಡ್ತಿದುಪ್ಪು ಆಡ ಒಂಜಿ ಕಾರ್ಣಿಕನಿಗೆ ದುಂಬು ದಿಪ್ಪೆ ಬಂದುಲೆ ಒಂಜಿ ನಮ್ಮ ಕುತ್ತಾರದ ಒಂಜಿ ಇಲ್ಲದ ಕೆಲ ಕುಟುಂಬದ ಕೆಲ ತಿರುಪತಿಗೆ ಹೋಪೇರು ತಿರುಪತಿಗೆ ಪೋಯಿನಂಚಿನ ಪೊರ್ತುದು ಅಲ್ಪ ಅಕ್ಕಲ ಅಪ್ಪ ಪ್ರಾಯ ಆಗ್ತದೆ ಅಕ್ಲೆಗೆ ಅರೆಗೊಂಜಿ ಎಲ್ಪ 2 ವರ್ಷ ಅವು ಅಕ್ಕಲು ತಿರುಪತಿದ ದೇವರ ದರ್ಶನಗೂ ಪೋನಾಗ ಸಾಲಿಡಿದ್ದರೆ ಗೊತ್ತೇರಾವು ಬಂದು ಪಿದೆ ಕುಳ್ಳುನೆ ಬಂತೇರು ಈ ಮುಕ್ಲಪ್ಪ ಪಿರಬನ್ನ ಮುಕ್ಲಪ್ಪ ಮುಲ್ಪ ತೋಜುತ್ತೇರು ತೋಜನ್ ಎಂತಪಟ್ಟು ಇಡೀ ತಿರುಪತಿ ನಾಡ್ವೇರು ಓಲ ತೋಜೇರು ತೋಜನ್ ಎಂತಪು 27 ದಿನ ಕೊಡು ಇತ್ತಿನ ಬಲ್ಮೆ ಅದು ಪಡು ಇತ್ತಿನ ಕ್ಷೇತ್ರ ಅದು ಪಡು ಮಾತವಲ ಪ್ರಶ್ನೆ ದೀಪೇರು ಮಾತವಲ ತೂದು ಬರ್ಪೇರು ತೂದು ಬತ್ತ ನಗ ಮುಕ್ಲೆಗೆ ಮುಕ್ಲ ಅಪ್ಪ ತಿಕ್ಕುಜೇರು 27 ದಿನಟ್ಟು ಒಂಜಿ ಸಾರ ಇಚ್ಚಿನ ಟ್ಯಾಬ್ಲೆಟ್ಸ್ ಮಲ್ಪೇರು ತಿರುಪತಿ ಪೂರ ತಕ್ಕೊಂದು ಹೋಪೇರು ಅಲ್ಲಿ ಪುಂಜಾತ್ ಫ್ಲೆಕ್ಸ್ ಇಲ್ಲ ಪಾಡ್ವೇರು ಎಂಕಿಂಚ ಎಂಕಲ ಅಪ್ಪ ಇಂಚಿನ ತೋಜೇರು ಎಂಕಲ ತೋಜಿಂದ ಮತ್ತೆ ಎಂಕಲಿಗೆ ಈ ಅಡ್ರೆಸ್ಗೆ ಈ ಫೋನ್ಗೆ ಎತ್ತಾಳಿ ಬರ್ತಿನ ಒಂಜಿ ಅಲ್ಪ ಮೆಸೇಜ್ ಪಾಡ್ವೇರು ಆಡ ಕಡೇ ಕಾಲಕ್ಕೆ ಎಂಕಲ ಕೊರಗಜ್ಜೆ ಬರ್ತೇರು ಅಲ್ಪ ಕೊರಗಜ್ಜೆ ಅಕೇರದ ಬೈತದೆ ಯಾ ಪಂಡ ಒಂಜಿ ಚೂರು ತುಳಿಯಂತೆ ಅಪಗ ಕೊರಗಜ್ಜೆ ಒಂಜಿ ನುಡಿಕೊಂಡು ಅದಕ್ಕೆ ಅಯೇ ಎನ್ನ ದೃಷ್ಟಿಗೆ ತೋಜೊಂದುಲ್ಲೆ ತಿರುಪತಿದ ಮನ್ನಗನಿಗಳು ಪೋಲೆ ಆಯನ ಮೂಜಿದಿತ್ತಲೈದೆ ಕನಪರ್ಪಾವೆ ಒಂಜು ವೇಳೆ ಕನಪರ್ತಿಜಿ ನಾಡ ಮೂಲು ಏನು ಕೊರಗಜ್ಜಿ ಬಲ್ಪಿನ ತೀರ್ಮಾನ ಕೊರಿಯರು ಅಪ್ಪಗೆ ಇಂಕಲ್ ಪಂಡ ತುಳ ಕೊರಗಜ್ಜ ಇಂಥ ಕಟ್ಟು ಪ್ರಕಾರವಾದ ಈ ಕಲೆಕಾಲಿಕದ ಮಣ್ಣು ಎಲ್ಲ ಏರೆಗಳ ಮುಲ್ಪ ನುಡಿನಚಿನ ಪುಟ್ಟ ಇರಬಲ್ಲಿ ಪುಟ್ಟ ನಾಳೆ ಎಂಕಲ್ ಕೊರಚಿನ ಕೈಯೆದ್ದು ಕೊರಚಿನ ಪ್ರಸಾದ ಅವು ಖಂಡಿತವಾದ ನಂಬಿಕೆ ನಂಬಲಿಕೆಗೆ ಖಂಡಿತವಾದ ಆಪುಜಿ ಚಿತ್ತಿನ ಪೊಟ್ಟು ಲಜ್ಜೆ ಪಂಡರ ಈ ಚಿತ್ತಿನ ಯಾನ್ ಕೊರಚಿನ ನುಡಿ ಮೂಜಿದಿಂತ ನುಡಿ ಒಂಜು ವೇಳೆ ಪುಟ್ಟ ಅಂಡ ಎಲ್ಲ ಕಟ್ಟೆ ನಿಕಲ್ ದೆಪ್ಪುಲೆ ಎಂಕದಿಗಳು ತುಡರ್ದಿ ಯೋಚಿ ಬಂಡೇರು ಅಂಚಿತ್ತಿನ ಪೊಟ್ಟುಡು ಎಂಕ ಭಯಡುತ್ತಾ ಭಯಟುಪ್ಪನ ಪೊಟ್ಟು ದಾದಪ್ಪ ವಿಚಾರ ಹೆಚ್ಚಿನ ಈ ಕಟಿ ಇಸ ಮಕ್ಕಳ ಕೊರನಚಿನ ಉತ್ತರಣ ಅದು ಕೊರಗಜ್ಜೆ ಕೊರನ ವಿಚಾರನ ಬಂಪಿನಚಿನ ಎಂಕಲೆ ಭಯತ್ತಿಡು ರಡ್ಡ ದಿನ ಅವಡು ನಾಡ ಆ ಇಲ್ಲದ ಕಲ್ಲು ಒಂಜಿ ದಿನ ಕರಿದು ಪೋಯರಡೆ ಹೋದು ನಾಡಿಯರು ನಾಡ್ದಿಡೀ ಕಡೆ ನಾಡಿಯರು ನಾಡಾನಗಟ್ಲೆ ಬಚ್ಚಿದು ಪೋಂಡಾಗ ಬಂಡೇರು 27 ದಿನ ಆದಿ 27 ನಾಡು ಅಜ್ಜೆ ಕೊರನಾಲ ಪೊಟ್ಟಾಂಡು ಈ ಪೊಟ್ಟು ಎಂಕಲ್ ಪೊಕ್ಕಳ ನಾಡ್ನತ್ತಾಂಡು ಪನ್ನಗ ಈ ಮೇಟ್ ತಿರುಮಲದ ಆ ಒಂಜಿ ಬೆಟ್ಟದಲ್ಲಿ ಪನ್ನಗ ಒಂಜಿ ಅಪ್ಪ ಮರಕಲ್ ಜೇದಿನೊಳ್ಳ ತೂನಗ ಈತ ಗಡ್ಡ ಬೈದಡೆ ಗಡ್ಡ ಬತ್ತಾನಗ 27 ದಿನಟ್ಟು ಆರ್ ಮಸ್ತ್ ಹುಷಾರ್ ಜಂಗಲೇರು ಅರೆ ತೂದು ಎದ್ದು ಖುಷಿ ಪಡೆಯರು ಪಂಡ ಅಪ್ಪಗೆ ಅಲ್ತಂದು ಫೋನ್ ಬರ್ತಡು
ಎಂಕಲ ಅಪ್ಪ ತಿಕ್ಕಿಯರು ಅಪ್ಪಗೆ ಎಂಕಲಿಗೆ ಆದ ಎಂಕಲ ಪರಮಾತ್ಮ ಕೊರಗಜ್ಜೆ ಏತ ಶ್ರೇಷ್ಠ ಬಣ್ಣ ಒಂಜಿ ದಕ್ಕದು ಪೋಯಿನ ಸೊತ್ತುಗು ಅಧಿಕಾರದ ದೇವರಿಂದ ಕೇಂಡ ಅವು ಪರಮಾತ್ಮ ಕೊರಗಜ್ಜೆ ಅಂತ ಬಂದ ಬತ್ತೇರು ಅಕಲ್ ಕಷ್ಟ ಕಾಲದ ಅಕ್ಕಲು ನಿಕ್ಲೊಂಜಿ ಮುಲ್ಪ ಅಜ್ಜ ಗೊಂಜಿ ಕೋಲ ಕೊರೋಡು ಬಂದೇರು ಖಂಡಿತವಾದ ನಿಕ್ಲೊಟ್ಟಿಗೆ ಎಂಕುಲ್ಲ ಪಂಡ ನಿಕ್ಲೊಂತ ಪನವ ಪಾಡ್ನೆ ಬಾಕಿ ದೆಕ್ಕಲು ಪನವ ಪಾಡೋ ಪಂಡ ಆ ಅಜ್ಜನ ಆ ಕಾಲಾಜಿ ಕಟ್ಟದ ಬಕ್ಕ ಒಂಜಿ ಪರಕೆದ ನೇಮ ಕೊಡಿಯ ಬಂದಿದೆ ಒಂದು ದಾಯಕೆಯಿಂದ ದಕ್ಕದು ಪೋಯಿನ ಸೊತ್ತುಗು ಖಂಡಿತವಾದ ಪರಿಪೂರ್ಣದ ಅಧಿಕಾರದ ಒಂದು ಎಲ್ಲ ವಸ್ತು ಕೊರಂದ ಖಂಡಿತವಾದ ಪಾಲನೆ ಮಲ್ಪೊಳಚಿನ ಸತ್ಯದಿಂದ ಅವು ಕೊರಗಜ್ಜೆ ಬಂದುಲೆ ಪ್ರತಿ ಒಂಜಿ ಕಾಲಗಳ ಉತ್ತರ ಕೊರಿಯರೆ ಅವಜೊಂಜಿ ಶಕ್ತಿಯಲ್ಲಿ ಬರ್ಕೊಂಡು ನಮಗೆ ಹೆಚ್ಚ ಬುಡ್ಚಿ ಹೆಚ್ಚ ಪಾತ್ರ ಗುಂಪಿನ ಪೂಜನೆ ಸ್ವಾಮೀಜಿಲು ಖಂಡಿತವಾದ ಬೇತ ಕಾರ್ಯಕ್ರಮ ಒಪ್ಪಿದ್ದಾರೆ ನಾನು ಹೆಚ್ಚು ಕೊಟ್ಟು ಕಳಿಸವಜಿ ಪ್ರಸ್ತಾವನೆ ಪಾತ್ರ ವೈದಿದೆ ಅವು ಕೊರಗಜ್ಜನ ವಿಷಯ ನಮಕ್ ನಾರಾಯಣ ಗುರುಕುಲ್ ಪಂಪಿನಂಚಿನ ಒಂಜಿ ಮಲ್ಲ ದಿವ್ಯ ಶಕ್ತಿ ನಿಕ್ಕೆ ತೂದುಪಾರು ಒಂಜಿ ನಾನೂ ಪಂಪಿನಂಚಿನ ಒಂಜಿ ಈಳವ ಸಮಾಜೋಡು ಕೇರಳ ಚೆಂಬಲಾಂತಿ ಗ್ರಾಮ ಪುಟ್ಟಿನಂಚಿನ ಆ ಒಂಜಿ ಪಾಲೆ ಇನಿ ನಾನೂ ಪಂಡಿತದುಂಡ ಇಂಚಾತು ಇನಿ ಆ ಒಂಜಿ ಖಂಡಿತವಾದಲ ಪ್ರತಿ ವರಿಯಲ್ಲ ಮಿತ್ತು ಜರ್ಪೋಡು ಪಂಪಿನಂಚಿನ ದೃಷ್ಟಿಯಿಂದ ಒಂದು 6 ಮಲ್ತಿನಂಚಿನ 6 ಬಿಂದಿನ ಬೇಲೆಗೆ ಅರೆ ಇನಿ ಪೂಜ್ಯನೀಯ ಬ್ರಹ್ಮಶ್ರೀ ನಾರಾಯಣ ಗುರು ಪಂಪ ಬಂದಲೆ ಒಂದು ಕಾಲೋಗು ನಿಂಜಿ ಉತ್ತರ ಕೊರಿಯರೆ ಒರಿಯೊರಿ ದೇವಿ ಶಕ್ತಿಯಾದ ಬರ್ಪಿನಿ ಎನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲ ದೊಂಕುದಿನಚಿನ ಕಾಲೋಡು ಆಲ ಮಿತ್ತು ಬತ್ತೊಂಡರು ಕುತ್ಮಲ್ ರಂಗರಾಯರು ಸಾರಸ್ವತ ಬ್ರಾಹ್ಮಣರು ಬತ್ತೊಂದು ಇಂಥ ದಿನ 6 ಈತು ಮಲ್ಲ ಜನ ವ್ಯಕ್ತಿ ಆಯರ್ ಪಂಪಿನೇಕ ಒಂದು ಸಾಕ್ಷಿ ಬಂದಲೆ ಇಂಚಿತ್ತಿನ ಪೊಟ್ಟುಡು ಈ ಒಂಜಿ ಪಂಚೊಂದಯ ಬಂಟನ ಒಂಜಿ ಅಲ್ಪ ಆಧಾರ ಶಕ್ತಿ ಆದಿತ್ತೊಂದು ಅಕ್ಕಲ ಒಂಜಿ ಸ್ಥಾನಮಾನ ಉಟ್ಟೊಂದು 7 ಕಲ್ಲು 7 ವರ್ಗ ಅಕ್ಕಳ ಪಡೆಯನ್ನು ಬೈದಿನ ಸೊತ್ತು ಅಲ್ಪ ವಿಷ್ಣುಮೂರ್ತಿನ ಸೋಮರ ದೇವರನ ಅಪ್ಪನೆ ಪತ್ತೊಂದು ಅಲ್ಪ ಬೈದಿನ ಮಾಮಲ್ಲ ಸತ್ಯ ಸಾಲಪಟ್ಟದ ಅಧಿಕಾರಿದ ಮೆರೆಯುವುದು ಬಂದಿನ ಸತ್ಯ ಈ ಒಂಜಿ ಪರಮಾತ್ಮ ಕೊರಗಜ್ಜೆ ಬಂದಲೆ ಇಂಚಿತ್ತಿನ ಪೊಟ್ಟುಡು ಖಂಡಿತ ಬದಲ ಉಲ್ಪ ಕಷ್ಟ ನಷ್ಟ ಬಂದು ಸುಂದುದು ಬೆಂದುದು ಬತ್ತಿನ ಕಲಿಗೆ ನುಜ್ಜಿ ಕ್ಷೇತ್ರ ನಟಾರ್ಥ ಕ್ಷೇತ್ರಡು ಆ ಪರಮಾತ್ಮ ಕೊರಗಜ್ಜೆ ರಕ್ಷಣೆ ಮಂತ್ರೋಡು ಪರ್ವತದಾತ ಎತ್ತರೊಡುತ್ತಿನ ಆ ಒಂಜಿ ಕಷ್ಟನು ಐನು ಖಂಡಿತವಾದ ಮೈಂಡ್ ಆದ ಐನು ಕನಸದ ಕೊರಡು ಇಂಚಿತ್ತಿನ ಪಟ್ಟು ಸೇದಿನ ಮಾತ ಬಂಧುಲೆಗಳ ಆ ಪರಮಾತ್ಮ ಕೊರಗಜ್ಜೆ ಸಾರಲಪಟ್ಟದ ಅಧಿಕಾರದ ದೇವರು ಇನ್ಸೂರು ಬರ್ಕೆದ ಒಡೆ ನಿಕ್ಲೆ ಮಾತಿರಲ್ಲ ಈ ನಡಾರ್ದ ಮನ್ನಡು ಧರ್ಮ ತಿನ್ನ ಮಾತ ರಕ್ಷಣೆ ಮಂತ್ರ ಕಾತಲು ಬಂದು ಎಂಕ ಪ್ರಸ್ತಾವನೆಗೆ ಎರಡು ಪಾತ್ರ ಅವಕಾಶ ಕೊರನಚಿನ ಸಮಿತ ಮಾತರಿಗಳ ಬುಡದಿನ ಸೊಲ್ಮೆ ಸಂದೇಶ ಮತ್ತೊಂದು ಮಾತರಿಗಳ ಈ ಪಟ್ಟು ಸ್ವಲ್ಪ ಸರಿಸುವೆ ಸರ್ವೇ ಜನ ಸುಖಿನೋ ಬಂತು ಸೊಲ್ಮೆ ಥ್ಯಾಂಕ್ ಯು ಅಜ್ಜನ ಪುಟ್ಟು ಪುರಪ್ಪನ ಬಂಡ್ರೆ ಪಡೆಗೆ ಗಂಟೆಗಟ್ಟಲೆ ಬೋಡು ಎಂಗುಲು ತಾಳ ಮಧ್ಯಲಿಡ್ಲ ಕಾಲ ಮಿತಿಟ್ಟು ಐನು ಮೂಜಿ ಗಂಟೆಡು ಬಾರಿ ಮಂಗೋಡು ಮುಗಿಪೆರ ಪ್ರಯತ್ನ ಬರ್ಪ ಅಂಚಿನವಳು ಬಾರಿ ಪೊರ್ತುದ ಇತಿ ಮಿತಿಡು ಅಜ್ಜನ ಪುಟ್ಟು ಪುರಪ್ಪನು ಆಯ್ನಾತು ಚುಟ್ಟುಕುಡು ಅಜ್ಜನ ಆ ಒಂಜಿ ಕಾರ್ಮಿಕತೆ ನಂಗೆ ತೆರಿಪಾಯರು ಶ್ರೀಯುತ ರೋಹಿತ್ ಉಳ್ಳಾಲ್ ತನ್ನ ಪ್ರಸ್ತಾವನೆದ ಪಾತ್ರಡು ಅರೆಗೆ ಸೊಲ್ಮೆ ಸಂದ ಒಂದು ಕಾರ್ಮಿಕದ ದೈವಾದ ಮುಲ್ಪ ನೀಲ ಸಾನ್ನಿಧ್ಯಾದ ಬೆಳಗೊಂದು ಪುಣಂಚಿನ ಶ್ರೀ ಸ್ವಾಮಿ ಕೊರಗಜ್ಜನ 2ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕ ಉಚ್ಚಯ ಇದನ್ನು ತುಡರ್ ಬೆಳಗಾದ ನಂಗೆ ಚಾಲನೆ ಕೊರನಾರು ನಮ್ಮ ಕೈತಲ್ದ ಕೊಂಡಣದ ಕ್ಷೇತ್ರದ ಶಕ್ತಿಲ ಕ್ಷೇತ್ರದ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ರಾಜೇಶ್ ರೈ ಕೊಟ್ಟೆಕಾರ್ಗುತ್ತು ಅವರು ತನ್ನ ಉದಿಪನದ ಮದಿಪು 2 ಪಾತ್ರ ಪನ್ನಡು ಮಾಡೋದಕ್ಕೆ ಏನಿಲ್ಲ ಅಂಚನೆ ಈ ಕೊರಗಜ್ಜನ ಕಾರಣಕ್ಕೆ ಹೆಚ್ಚಿನ ಬಂದು ನಮ್ಮ ರೋಹಿತಣ್ಣೆ ಬಾರಿ ಪೂರ್ಣಡು ಬಂಡೇರು ಅಂಚತ್ರ ಕೊರಗಜ್ಜನ ವಿಷಯ ನಮ್ಮ ಏತು ಪಾತ್ರೆಂಡಲ್ಲ ಏತು ಪಂಡಲ್ಲ ಅವು ಭಾರಿ ಕಮ್ಮಿ ಆಗ್ಬೋದು ಇನಿ ನಮ್ಮ ತುಳುವನಾಡು ನಮಕ್ ತೂವರ ದಿಕ್ಕುರಂಚಿನ ಅಲ್ಪ ತಿಗುವರ ದಿಕ್ಕುರಂಚಿನ ದೈವ ಎತ್ತಿನಿಂದ ಅಂಡ ಅವು ಕೊರಗಜ್ಜೆ ದಾಯ ಪಂಡ ಇನಿ ಜನಸಾಮಾನ್ಯರನ್ನ ಒಂಜಿ ದೇವರಾದು ಜನಸಾಮಾನ್ಯರನ್ನ ಒಂಜಿ ಬೆಂಬಲಗ ಉಂಟಿನಂಚಿನ ಒಂಜಿ ದೈವ ಎತ್ತಿನಿಂದ ಅಂಡ ಅವು ಕೊರಗಜ್ಜೆ ಬಂದಿಲ್ಲ ಅಂಚಾತ್ರ ನಮ್ಮ ಇನಿ ಮಾತಾ ಊರುಡ್ಲ ಮಾತಾ ಕಡೆಡ್ಲ ಕೊರಗಜ್ಜನ ಆ ಒಂಜಿ ಪ್ರತಿಷ್ಠೆ ಆ ಕೊರಗಜ್ಜನ ಒಂಜಿ ಪುದರ ನಮಕೇನೊಂದಿಲ್ಲ ಅಂಚೆನೆ ಈ ಒಂಜಿ ನಡಾರ್ದಂಚಿನ ಈ ಊರುಡು ಕರಿನ 2 ವರ್ಷದಿಂಚಿ ಕೊರಗಜ್ಜನ ನಂಬೊಂದು ಬತ್ತಿನ ನಿಕ್ಲೆಗೆ ಆ ಕೊರಗಜ್ಜೆ ನನಲಾತ ಎಡ್ಡ ರೀತಿಡು ಈ ಒಂಜಿ ಪ್ರದೇಶಡು ಅವತ್ತಂದೆ ಈ ಮಾತಾ ಪ್ರದೇಶಡು ನನಲಾತ ಎಡ್ಡ ಲೆಕ್ಕ ನಿಕ್ಲೆಗೆ ಆಶೀರ್ವಾದ ಮಲ್ತದು ನನ್ನ ದುಂಬುಲ ಆ ಕೊರಗಜ್ಜನ ಸೇವೆನ ನಿಖಲು ಎಡ್ಡ ರೀತಿ ಮಲ್ಪನಂಚಿನ ಆಶೀರ್ವಾದ ಕೊರಡು ಪಡೆದು ಈ ಒಂದು ಸಂದರ್ಭಡು ಎಂಕ್ ಮೂಲ ದೀಪ ಬೆಳಗಾದ 2 ಪಾತ್ರ ಪಂಡ್ರೆ ಅವಕಾಶ ಕೊರನೆಂಚಿನ ಮಾತಾ ಕೊರಗಜ್ಜ ಸೇವಾ ಸಮಿತಿದ ಬಂಧುಲಿಗೆ ಎನ್ನ ನಮಸ್ಕಾರ ಪಂಡು ಎನ್ನ 2 ಪಾತ್ರ ಮುಗಿಸ್ವೆ ನಮಸ್ಕಾರ ಬಾರಿ ಪೊರ್ಲೋಡು ಈ ಒಂದು ಕ್ಷೇತ್ರ ಬೆಳಗಡ ಅಜ್ಜನ ಅವನಿ ಕಾರಣಿಕತೆ ಮಾತ್ರೆಗಳ ನಂಬುದು ಬರ್ಪಿ ಭಕ್ತರಿಗೆ ಮಾತ್ರೆಗಳ ಇಮ್ಮನ್ನು ಕೊರಡು ಪಡೆದು ಶುಭಾಶಯನ್ನು ತೆರಿಪೇರು ಶ್ರೀಯುತ ರಾಜೇಶ್ ರೈ ಕೊಟ್ಟೆಕಾರ್ಗುತ್ತು ಅವರಿಗೆ ಸೊಲ್ಮೆ ಸಂದ ಒಂದು ಇತ್ತೆ ಮೂಜಿ ಜನಕ್ಕೆ ಮಾನಾದಿಗದ ಕಾರ್ಯಕ್ರಮ ಕೊರಗಜ್ಜ ಸೇವಾ ಸಮಿತಿ ದೇವರ ಅರಮನೆ ರಸ್ತೆ
ಎಡಗೇವಾರ ರಸ್ತೆ ನಡಾರು ಕೋಟೆಕಾರ ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯ ದ್ವಿತೀಯ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ಶ್ರೀ ಬಾಲಕೃಷ್ಣ ಸಾಧನ ಕಂಪ ಇವರಿಗೆ ಗೌರವಪೂರ್ವಕ ಅರ್ಪಿಸುವ ಸನ್ಮಾನ ಪತ್ರ. ಆತ್ಮೀಯರೇ, ಮುನ್ನೂರು ಗ್ರಾಮ ಪುತ್ತಾರು ಕಂಪ ಮನೆತನದಲ್ಲಿ ಮುಂಡಪ್ಪ ಮೂಲ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳ ಸುಪುತ್ರರಾಗಿ ತಾವು ಜನಿಸಿದ್ದೀರಿ. ದೇರ್ಲಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ತಾವು ಮನೆತನದ ಕೃಷಿಕ ವೃತ್ತಿಯಲ್ಲಿ ಮುಂದುವರೆದಿರಿ. ಗ್ರಾಮದ ದೈವಗಳಾದ ಶ್ರೀ ಪಂಜಂದಾಯ ಬಂಟ, ವೈದ್ಯನಾಥ ಮತ್ತು ಕೊರಗತನೆಯ ದೈವಗಳ ಮೂಲ್ಯನ್ನರಾಗಿ ದೈವ ಸೇವೆಯ ಕಾಯಕವನ್ನು 1973ರಲ್ಲಿ ತಮ್ಮ 15ನೇ ವಯಸ್ಸಿನಲ್ಲಿ ಆರಂಭಿಸಿ ದನಿವರಿಯದ 47 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ ತಾವು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಮೂಲಕ ಎಲ್ಲರಿಗೂ ಅಚ್ಚುಮೆಚ್ಚಿನವರಾಗಿ ಬೆಳೆದಿರಿ. ಅತ್ಯಂತ ಪ್ರಾಮಾಣಿಕವಾಗಿ ದೈವ ಸೇವೆಯನ್ನು ಮಾಡಿಕೊಂಡು ದೈವ ಚಾಕರಿಯಲ್ಲಿ ಸಂತೃಪ್ತಿ ಪಡೆದು ದೈವನಿಷ್ಠರಾಗಿ ಬಾಳಿ ಬದುಕಿದ ತಮ್ಮ ಬದುಕು ಎಲ್ಲರಿಗೂ ಮಾದರಿ. ಶ್ರೀಮತಿ ದೇವಿಯವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಸುಮಧುರ ದಾಂಪತ್ಯ ಜೀವನದ ಪ್ರತಿಫಲವಾಗಿ 4 ಮಕ್ಕಳನ್ನು ಪಡೆದ ಸುಖಿ ದಾಂಪತ್ಯ ತಮ್ಮದು. ತಮ್ಮ ಮುಂದಿನ ಜೀವನ ಮತ್ತಷ್ಟು ಸುಖ ಸಂತೋಷ ನೆಮ್ಮದಿಯಿಂದ ಸಾಗಲಿ. ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ನಮ್ಮ ಆರಾಧ್ಯ ದೈವ ಶ್ರೀ ಕೊರಗಜ್ಜ ದೀರ್ಘಾಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸಿ ಅರ್ಪಿಸುವ ಸನ್ಮಾನ ಪತ್ರ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಮಹಿಳಾ ಸಮಿತಿ. ನನ್ನ ದುಂಬುದ ಸನ್ಮಾನ ಪತ್ರ ಶ್ರೀಯುತ ಗಣೇಶ್ ಕೊರಗಜ್ಜ ಸೇವಾ ಸಮಿತಿ, ದೇವರಮನೆ ರಸ್ತೆ, ನಡಾರು ಕೋಟೆಕಾರು. ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯ ದ್ವಿತೀಯ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಗಣೇಶ್ ಕೇಟಿ ಇವರಿಗೆ ಗೌರವಪೂರ್ವಕ ಅರ್ಪಿಸುವ ಸನ್ಮಾನ ಪತ್ರ. ಆತ್ಮೀಯರೇ, ಕೇರಳ ಗಡಿ ಪ್ರದೇಶದ ಕಾಸರಗೋಡಿನ ಕಿದೂರು ತಂಜರಕಟ್ಟೆಯಲ್ಲಿ ತಿಮ್ಮಪ್ಪ ಕುಲಾಲ್ ಮತ್ತು ಶ್ರೀಮತಿ ವಸಂತಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು SSLC ವರೆಗಿನ ವಿದ್ಯಾಭ್ಯಾಸವನ್ನು ಕಿದೂರಿನಲ್ಲಿ ಪೂರೈಸಿ ನಂತರ ತಂದೆಯ ಮನೆಯಾದ ಪಡೀಲಿಗೆ ಬಂದು ನೆಲೆಸಿ ಎಳವೆಯಿಂದಲೇ ಮರದ ಕೆಲಸದಲ್ಲಿ ತೊಡಗಿ ಪೀಠೋಪಕರಣ ತಯಾರಿ ಕೆಲಸದಲ್ಲಿ ಪಳಗಿದಿರಿ. ಮುಂದಕ್ಕೆ ತಮ್ಮದೇ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿ ಹಂತ ಹಂತವಾಗಿ ಯಶಸ್ಸು ಪಡೆದು ಪ್ರಸ್ತುತ ಶ್ರೀ ಲಕ್ಷ್ಮೀ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಸ್ ವೃತ್ತಿ ಸಂಸ್ಥೆಯ ಮೂಲಕ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿರಿ. ಮಂಗಳೂರಿನ ಪಡೀಲ್ ಪರಿಸರದ ನಿವಾಸಿಯಾಗಿ ಅಳಪೆ ಕರ್ಮಾರ್ ಶ್ರೀ ನಾಗಬ್ರಹ್ಮ ಸಾನ್ನಿಧ್ಯ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ, ಬಜಾಲ್ ಕಾವುಬೈಲು ಶ್ರೀ ರುದ್ರಾಂಜನೇಯ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾಗಿ, ಬಜಾಲ್ ಕಾವು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಸಮಿತಿಯ ಸದಸ್ಯರಾಗಿ, ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನದ ಕಾರ್ಯದರ್ಶಿಯಾಗಿ, ಅಶೋಕ್ ಫ್ರೆಂಡ್ಸ್ ಸದಸ್ಯರಾಗಿ 10 ಹಲವು ಧಾರ್ಮಿಕ ಕ್ಷೇತ್ರ ಸಾಮಾಜಿಕ ಸಂಘಟನೆಗಳಲ್ಲಿ ಸಕ್ರಿಯ ಸೇವೆ ಸಲ್ಲಿಸಿದ್ದೀರಿ. ಶ್ರೀಮತಿ ಚಂದ್ರಿಕರವರನ್ನು ಧರ್ಮಪತ್ನಿಯಾಗಿ ಪಡೆದು ಒಂದು ಹೆಣ್ಣು ಮಗುವಿನ ತಂದೆಯಾಗಿ ಸುಖಿ ದಾಂಪತ್ಯ ಜೀವನ ನಡೆಸುತ್ತಿರುವ ತಮ್ಮ ಮುಂದಿನ ಜೀವನ ಮತ್ತಷ್ಟು ಸುಖ ಸಂತೋಷ ನೆಮ್ಮದಿಯಿಂದ ಸಾಗಲಿ. ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ನಮ್ಮ ಆರಾಧ್ಯ ದೈವ ಶ್ರೀ ಕೊರಗಜ್ಜ ದೀರ್ಘಾಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸಿ ಅರ್ಪಿಸುವ ಸನ್ಮಾನ ಪತ್ರ. ನಡಾರು ಕೋಟೆಗಾರು ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯ ದ್ವಿತೀಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಶ್ರೀಮತಿ ದಿವ್ಯ ಸತೀಶ್ ಶೆಟ್ಟಿಯವರಿಗೆ ಗೌರವಪೂರ್ವಕ ಅರ್ಪಿಸುವ ಸನ್ಮಾನ ಪತ್ರ. ಆತ್ಮೀಯರೇ, ಬಂಟ್ವಾಳ ತಾಲೂಕು ಕರವಪಾಡಿ ಗ್ರಾಮದ ಅಣೆಯಾಳ ಗುತ್ತು ಮನೆತನದ ತುಂಬು ಸಂಸಾರದ ಮಧ್ಯೆ ಚಂದ್ರಶೆಟ್ಟಿ ಮತ್ತು ಶ್ರೀಮತಿ ಹೇಮಾವತಿ ಸಿ ಶೆಟ್ಟಿ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ತಾವು ದ್ವಿತೀಯ PUC ವರೆಗಿನ ವಿದ್ಯಾಭ್ಯಾಸ ಪೂರೈಸಿ ಎಲ್ಲರ ಅಚ್ಚುಮೆಚ್ಚಿನರಾಗಿ ಬೆಳೆದಿರಿ. 2005ರಲ್ಲಿ ಕೋಟೆಗಾರ ನಡಾರಗುತ್ತು ಮನೆತನದ ಸತೀಶ್ ಶೆಟ್ಟಿಯವರನ್ನು ವಿವಾಹವಾಗಿ ಮನೆ ಸೊಸೆಯಾಗಿ ನಡಾರಗುತ್ತು ಮನೆಯನ್ನು ಬೆಳಗಿದಿರಿ. ಪತಿಯ ಪ್ರೋತ್ಸಾಹದಿಂದ ಮನೆಯ ಬೆಳಕು ಸಮಾಜಕ್ಕೂ ಬೆಳಕಾಗುವಂತೆ ರಾಜಕೀಯ ರಂಗಕ್ಕೆ ಕಾಲಿಸಿದ ನೀವು 2016ರಲ್ಲಿ ಕೋಟೆಗಾರ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಚುನಾಯಿತರಾಗಿ ತಮ್ಮ ವಾರ್ಡಿನ ಅಭಿವೃದ್ಧಿಗಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದೀರಿ. ನವೋದಯ ಸ್ವಸಹಾಯ ಗುಂಪಿನ ಸಕ್ರಿಯ ಸದಸ್ಯರಾಗಿ ಲಘು ವಾಹನ ತರಬೇತುದಾರರಾಗಿ ವೃತ್ತಿ ಸೇವೆ ಸಲ್ಲಿಸುತ್ತಿರುವ ತಾವು ಸರಳ ಸೌಮ್ಯ ಸ್ವಭಾವದಿಂದ ಸಮಾಜದ ಎಲ್ಲರ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾಗಿದ್ದೀರಿ. ದಾಂಪತ್ಯ ಬದುಕಿನಲ್ಲಿ 2 ಮಕ್ಕಳನ್ನು ಪಡೆದು ಸುಖಿ ದಾಂಪತ್ಯ ತಮ್ಮದು. ಸಮಾಜ ಸೇವೆಯ ಬದುಕು ನಿರಂತರವಾಗಿ ಮುಂದುವರೆಯಲಿ. ತಮ್ಮ ಮುಂದಿನ ಜೀವನ ಮತ್ತಷ್ಟು ಸುಖ ಸಂತೋಷ ನೆಮ್ಮದಿಯಿಂದ ಸಾಗಲಿ. ತಮಗೆ, ತಮ್ಮ ಕುಟುಂಬಕ್ಕೆ, ನಮ್ಮ ಆರಾಧ್ಯ ದೈವ ಶ್ರೀ ಕೊರಗಜ್ಜ ದೀರ್ಘಾಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸಿ ಅರ್ಪಿಸುವ ಸನ್ಮಾನ ಪತ್ರ. ಪೂಜ್ಯ ಸ್ವಾಮೀಜಿಗಳು ಶ್ರೀಮತಿ.
ಕಸ್ತೂರಿ ಶೆಟ್ಟಿ ಬೊಕ್ಕ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಗುಲಾಬಿ ವಿ ಕುಲಾಲ್ ಅಕುಲ ಲೇಸಿಗತಿಗೆ ಬರಡು ದಿವ್ಯ ಸತೀಶ್ ಶೆಟ್ಟರನ್ನ ಅಕುಲ ಅಭಿನಂದನೆ ಮಾಡ್ಕೊಡ್ಬಾರ್ದು ಏನೋದಿಲ್ಲ ವೇದಿಕೆಗೆ ಬರಲಿ ಶ್ರೀಮತಿ ಸುರೇಖಾ ಜಯಪ್ರಕಾಶ್ಲ ವೇದಿಕೆ ಇಡಲೇರು ಸಮಿತಿದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆಗೆ ಬರಬಾರ್ದು ವಿನಂತಿ ಬಂತದಿಲ್ಲ ಕೊರಲಿ ಶಾಲ್ ಕೊರಲಿ ಸುರುಕು ಶಾಲ್ ಸುರು ಶಾಲು ಐದು ಪಕ್ಕ ಮಾಲಾರ್ಪಣೆ ಸುರುಕು ಮೂಲ್ಯಣ್ಣರಿಗೆ ನಮ್ಮ ಹಿರಿಯರು ಅಜ್ಜನ ಆ ಒಂಜಿ ದೈವ ಸೇವೆಯನ್ನು ಬಾರಿ ನಿಷ್ಠೆಡು ಬಂತದ್ದು 47 ವರ್ಷಗಳು ಇನಿ ನಮ್ಮ ಇದೋಡು ಹಿರಿಯರಾದ ಆ ಅಜ್ಜನ ಪ್ರತಿನಿಧಿಯಾದ ನನಗೆ ಒಂಜಿ ಕಾಲಗೂ ಆರು ನಮಗೆ ನುಡಿ ಕೊಡ್ತು ಅಭಯ ಕೊಡ್ತೇವೆ ಮೂಲ್ಯಣ್ಣರು ಬಂಡದೆ ಅರೇನು ಮಾತೇನ ಲೆಪ್ಪುನಿ ಶ್ರೀಯುತ ಬಾಲಕೃಷ್ಣ ಸಾಲಿಯನ್ ಕಂಪ ಹಿರಿಯರಾದ ದೈವ ಸೇವೆಡು ನಿಷ್ಠೆಡು ಸೇವೆ ಸಂದಾವನಾರು ಫಲವಸ್ತು ಸ್ಮರಣಿಕೆ 5 ಪಕ್ಕ ಸನ್ಮಾನ ಪತ್ರ ಅತಿಥಿಗಳು ಕೊರಡು ಅವಳು ಗಣೇಶ್ ಕುಲಾಲ್ ಕೇಟಿ ಉದ್ಯಮಿಯಾದ ಈ ಒಂದು ಕ್ಷೇತ್ರಗೂ ಎಡ್ಡೆ ರೀತಿಯ ಸೇವೆ ಸಂದಾವಿನಾರು ಶ್ರೀಯುತ ಗಣೇಶ್ ಕುಲಾಲ್ ಅರೆಗೆ ಇನಿ ಸಮಿತಿಯ ವತಿರ್ದು ಗೌರವಾರ್ಪಣದ ಮಾನಾದಿಗೆ ಶಾಲು ಪಾರ್ದು ಮಾಲೆ ಪಾರ್ದು 5 ಪಕ್ಕ ಫಲವಸ್ತು ಸನ್ಮಾನ ಪತ್ರ ಅಕೇರಿಗೆ ಮಲ್ಲಜ್ಜ ಫಲವಸ್ತು ಸ್ಮರಣಿಕೆ ಸನ್ಮಾನ ಪತ್ರ ಒಪ್ಪಿಯಾದ ಮಾನಾದಿಗೆ ಬಲೆ ಮಹಿಳಾ ವಿಭಾಗದ ಬಲೆ ಅಧ್ಯಕ್ಷರು ಶ್ರೀಮತಿ ಕಸ್ತೂರಿ ಬಕ ಕಾರ್ಯದರ್ಶಿ ಗುಲಾಬಿ ವಿ ಕುಲಾಲ್ ಕಸ್ತೂರಿ ಶೆಟ್ಟಿ ಗುಲಾಬಿ ವಿ ಕುಲಾಲ್ ಬಕ ಶ್ರೀಮತಿ ಸುರೇಖಾ ಜಯಪ್ರಕಾಶ್ ಇರ್ಲ ಇದ್ರ ಬಲ್ಲೆ ಶಾಲು ಪಾಡ್ದು ಸುರು ಶಾಲು 5 ಪಕ್ಕ ಮಾಲೆ ಫಲವಸ್ತು ಸ್ಮರಣಿಕೆ ಅಕೇರಿಗೆ ಸನ್ಮಾನ ಪತ್ರ ಒಪ್ಪಿಯಾದು ಅದಕ್ಕೆ ಮಾನಾದಿಗೆ ಮನ್ಪಡು ಮಾತೆಗಳ ಜೋರದ ತಾಟಿ ಬಟ್ಟದ ಈ 3 ಜನಕ್ಕೆ ಅಭಿನಂದನೆ ಕೊಡಲಿ ಸಮಾಜದ ಬೇತೆ ಬೇತೆ ರೀತಿಯ ಸೇವೆ ಸಂದಾಯನಕ್ಕಳು ಹಿರಿಯರು ಶ್ರೀಯುತ ಬಾಲಕೃಷ್ಣ ಸಾಲಿಯನ್ ಮೂಲ್ಯಣ್ಣರು ನಂಗೆ ಮಾತೆರೆಗಳ ಆ ದೈವ ಸೇವೆದ ಮಾದರಿಯಾದುಳ್ಳೇರು ಅಂಚನೆ ಉದ್ಯಮಿಯಾದ ಸಮಾಜ ಸೇವೆ ಧಾರ್ಮಿಕ ಸೇವೆ ಮನ್ಪಡಂಚಿನ ಶ್ರೀಯುತ ಗಣೇಶ್ ಕುಲಾಲ್ ಕೇಟಿ ಅಂಚನೆ ಜನಪ್ರತಿನಿಧಿಯಾದ ನಮ್ಮ ಈ ಪರಿಸರ ಮಾಡುತ್ತಿನ ಸಮಾಜ ಸೇವೆ ಮನ್ಪಡಂಚಿನ ಶ್ರೀಮತಿ ದಿವ್ಯ ಸತೀಶ್ ಶೆಟ್ಟಿ ಮಕ್ಕಳಿಗೆ ಮಾತಾ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಮಹಿಳಾ ಸಮಿತಿಯ ಪರವಾದ ಉಡಲ್ ದಿಂಡಿಜಿದ ಅಭಿನಂದನೆ ಸಂದಾವನ್ನು ನಮ್ಮಿಂಚಿನ ಇನಿ 2ನೇ ವರ್ಷದ ಪ್ರತಿಷ್ಠಾ ಕಲಶನು ಬೊಳ್ಳಿ ದಂಟೆ ಬೊಳ್ಳಿ ಮುಟ್ಟಳದೊಟ್ಟಿಗೆ ಪಡೆಯುವನ್ನಂಚಿನ ಶ್ರೀ ಸ್ವಾಮಿ ಕೊರಗಜ್ಜನ ಅನುಗ್ರಹ ಈ ಪರಿಸರದ ಮಾತಾ ದೈವದೇವರ ಅನುಗ್ರಹ ನಿರಂತರವಾದ ಅಕ್ಳಿಗೆ ಅಕ್ಕಳ ಕೊಟ್ಟಕದ ಅಕ್ಳಿಗೆ ಉಪ್ಪಡು ಪಣ್ಣೊಂದು ದೀರ್ಘಾಲನ್ನು ಒದಗಾವಡು ಪಣ್ಣೊಂದು ಅಕ್ಳಿಗೆ ಅಭಿನಂದನೆ ಸಂದಾವೊಂದು ಇನಿ ಈ ಒಂದು ಮಾನಾದಿಗೆ ಗೌರವ ಅಭಿನಂದನೆ ದುಂಬತ್ತಾದ ಶ್ರೀ ಕ್ಷೇತ್ರ ನಡರು ಸ್ವಾಮೀಜಿಲೇನು ಯಾನು ವಂದನೆ ಮಂತೊಂದು ಅಂಚನೆ ಮೂಲಿತ್ತಿನ ಮಾತಾ ವೇದಿಕೆ ಇತ್ತಿನ ಗಣ್ಯರೇನು ವಂದನೆ ಮಂತೊಂದು ರಡ್ಡು ಪಾತ್ಯಾರ ಪಣಿಯರೆ ಇಚ್ಛೆ ಪಡತ್ತೆ ಎಂಕ್ಲೆಗೆ 2 ವರ್ಷದೊಂಬು ಮೂಲು ಈ ಕಾರ್ಯಭಾಗ ಅನ್ನಗ ಏನೊಂದು ಭಾರಿ ಆತ್ಮಹತ್ಯವಾದ ಲೆತ್ತದು 2 ವರ್ಷಲ ಪ್ರತಿ ಕಾರ್ಯಗಳು ಏನನ್ನು ಲೆತ್ತದು ಯಾನು ಈ ಕಾರ್ಯಭಾಗ ಬಂತೆ ಸಾರ್ಲಪಟ್ಟದ ಕೊರಗಜ್ಜಿ ಸಾರ್ಲಪಟ್ಟಡು ನೆಲೆಯಾದ 7 ಕಲ್ಲು 7 ವರ್ಗ ಪಡೆಯುವಂಚಿನ ಕೊರಗಜ್ಜಿ ಮಾತಾ ಊರುಡ್ಲ ಅಕ್ಲಕ್ಲ ಕಾರ್ಯಭಾಗ ಒಂದು ಬೀಡದಿಂದ ಲೆತ್ತದು ಅಕ್ಲ ಕಾರ್ಯಭಾಗವನ್ನು ಒದಗವನಾಯೇ ಕೊರಗಜ್ಜಿ ಅಂಚನೆ ಕುತ್ತಾರಿಡು ಕೊರಗಜ್ಜನ ಆದಿತ್ತಲು ಭಾರಿ ಪಟ್ಟವರ್ಗಜ್ಜೆ ತಂದು 5 ಎಂಕಲ ಕುತ್ತಾರದ ಇಡೀ ರಾಜನ್ ದೈವದ ಇಡೀ ಕಾರ್ಯಭಾಗವನ್ನು ಕೊರಗಜ್ಜನೇ ಮಲ್ಪವನ್ನುಳ್ಳೆ ಅಂತ ಪಂಪನಿಕ್ಕೆ ಎಂಕ್ಲೆ ಬಂದು ನಂಬಿಕೆ ಅವಾಗ ಮೂಲು ಈ ಪತ್ತಪ್ಪೆ ಜೋಕುಲು ಈ ಜಾಗ ಪರಿಸರದ ಒಂಜಿ ಎಂಕ್ಲೆಗೆ ಅಧಿಪತಿ ಆದ ಈ ಕೊಂಡಾನ ಮೂವೇರು ರಾಜನ್ ದೇವಲನ ನಡೆಟ್ಟು ಎಂಕ್ಲೆ ಒಂಜಿ ಕೊರಗಜ್ಜನ ಎಲ್ಲಿ ಕಲ್ಲು ಪಾರ್ದು ನಿತ್ಯ ಬೀಳದೆ 2 ಪಣ್ಣಕ್ಕೆ ಕೊರಗಜ್ಜನ ಒಂಜಿ ಎಲ್ಲಿ ಸ್ಥಾಪನೆ ಮಂತು 2ನೇ ವರ್ಷ ನನ್ನ ತುಂಬುಗು ಈ ಊರ್ದ ಪರಿಸರದ ಮಾತಾ ಜನಕ್ಲೆಗ್ಲ ಆ ಕೊರಗಜ್ಜನ ಸಂಪೂರ್ಣ ಆಧಾರ ಒಪ್ಪಾಡು
ನನ್ನ ದುಂಬುಗೆ ಈ ಬಾಗೋಡು ಜನಕುಲು ಮಾತ ಬೆಲಗಡು ಈ ಕಟ್ಟೆ ಕೊರಗಜ್ಜನ ಕಟ್ಟೆ ಸೂರ್ಯಚಂದ್ರತಿ ಕಾಲ ಮುಟ್ಟ ಈ ಊರ್ದ ಜನಕುಲನ ನಡುಟು ಇತ್ತದು ಪೊರ್ಲೂದ ಕೊರಗಜ್ಜೆಂದು ಎಡ್ಡೆ ರೀತಿದ ಈ ಜನಕುಲಿಗೆ ಸೌಕರ್ಯ ಸೌಭಾಗ್ಯವನ್ನು ಕೊರಡು ಪಂಡದು ಯಾನು ರಡ್ಡು ಪಾತ್ರ ಇತ್ತೆ ಮೂಜಿ ಜನಕ್ಕೆ ಅಭಿನಂದನೆ ಸಂದಾವನಂಚಿನ ಕಾರ್ಯಕ್ರಮ ಐತಿ ಈ ಒಂದು ಅಜ್ಜನ ಕಟ್ಟದ ಕಾರ್ಯಕ್ರಮದ ಸಂದರ್ಭಡು ಒಂದು ಕೂಪನ್ ಬಿಡುಗಡೆ ಮಾಡಿರ್ತಾರೆ. ಈ ಕೂಪನ್ ಅತಿ ಹೆಚ್ಚು ಕೂಪನ್ ಪಣವು ಸಂಗ್ರಹ ಮಂತ್ರಿರಂಜಿನ ಶ್ರೀಮತಿ ಗುಲಾಬಿ ಕುಲಾಲ್ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಆರು ವೇದಿಕೆಗೆ ಬರ್ತದೆ. ಈ ಒಂದು ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಿಕೊಡು ಲೆಸಗತಿಗೆದ ಅಧ್ಯಕ್ಷರೇ ಈ ಒಂದು ಗೌರವಾರ್ಪಣೆಯನ್ನು ಅರೆಗೆ ಕೊರಡು ಪಡೋದಕ್ಕೆ ಅನ್ನೋದಿಲ್ಲ. ಅಭಿನಂದನೆ ಪಡೆಯಲಿಕ್ಕೆ ಆವಡು ಪಂಡೊಂದು ಮಾತೆರ್ನಲ ಅಭಿನಂದನೆ ಹಾಕ್ಲಿಕ್ಕೆ ಉಪ್ಪಡು ಪಡೆದ ಶ್ರೀಮತಿ ಗುಲಾಬಿ ಕುಲಾಲ್ ಅರ್ನ ಸೇವೆ ಇಂಚನೆ ಅರ್ಲ ಈ ಪಣವು ಸಂಗ್ರಹದ ಬೆಲೆಯ ಅತಿ ಹೆಚ್ಚು ಕೂಪನ್ ಮಾರಾಟದ ಮೂಲಕ ಮಂತ್ರಿದರು ಶ್ರೀಯುತ ಪ್ರಭಾಕರ್ ಮಂಡ್ಯ ಆರು ಸಮಿತಿಯ ಸಾಂಸ್ಕೃತಿಕ ಅರ್ಪಣೆ ಆರು ಮತ್ತಿನ ಬೇಲೆಗೆ ಬಂದು ಹಣ ನಮ್ಮ ಕಿಂಚಿತದ ಅಭಿಮಾನದ ಸೇವೆ ಇನ್ನೇನು ಗೌರವಪೂರ್ವಕವಾದ ಸ್ವೀಕಾರ ಮತ್ತು ನನಗೆ ನಿರಂತರ ಸೇವೆ ಮಾಡ್ಕೊಂಡು ಮಾಡೋದಕ್ಕೆ ನಾನು ಚೆಂಬುಗುಡ್ಡದಾರ ಶ್ರೀಯುತ ಕರೀಂ ಸಾಹೇಬರು ಆರು ವೇದಿಕೆಗೆ ಬರ್ತದ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಡು ಸಾಹೇಬರು ಅರ್ನ ಪ್ರತಿನಿಧಿಯಾದ ಅರ್ನ ಸಿಬ್ಬಂದಿಗಳು ಬರ್ತದೆ. ಈ ಒಂದು ಸ್ಮರಣಿಕೆ ಅಭಿನಂದನಾ ಗೌರವವನ್ನು ಸ್ವೀಕಾರ ಮಾಡ್ತಂದು ಹಾಕಿನ ಸೇವೆ ಅಜ್ಜಾಗಿ ಇಂಚನೆ ಏಪಲ ಸಂದೊಂದು ಪಡು ಸಮಾಜದ ಹಾಕಿನ ಸೇವೆ ನಿರಂತರವಾದ ಬೆಳೆಗಳು ಪಡೆದಾಗಲೇ ಇಲ್ಲ ಅಭಿನಂದನೆ ಸ್ವೀಕರಿಂಚಿನ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಕೊಂಡಾಣಗುತ್ತು ನಿರ್ದೇಶಕರ ಕೋಟೆಕಾರ ವ್ಯವಸಾಯ ಸೇವಾ ಸಂಘ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆ ಪುನಃ ಮಾತಾ ಅತಿಥಿ ಗಣ್ಯರೇ ಮೂಳು ಸೇರಿದಿನ ಭಕ್ತಾಭಿಮಾನಿಲೆ ಅಜ್ಜನ ಬಗ್ಗೆ ಮಸ್ತ್ ಜನ ಐತೆ ಪಾತೇರಿಯರು ಏನು ಹೆಚ್ಚು ಪಾತೇರ ಬೋಬುಜಿ ದಯಪಂಡ ಊರೇ ಒಂದು ಕೆಲಸ ಮಾಡ್ಬಿಡಂಡ ಯೋಗಲ ಭಾಗ್ಯ ಎಲ್ಲ ಬೋಡಿಗೆ ಆ ಯೋಗಲ ಭಾಗ್ಯ ಎಲ್ಲ ಮುಲ್ತ ಸಂಘಟನೆದ ಮುಖಾಂತರ ಇಲ್ಲಿ ತೋಜೊಂದು ದಯಪಂಡ ಕಾತಿತ್ತಿನ ಓಲ ಮನ್ಪೇರ ಆಪುಜಿ ಯೋಗಲ ಭಾಗ್ಯ ಎಲ್ಲ ಬೋಡು ಆ ಯೋಗಲ ಭಾಗ್ಯ ಎಲ್ಲ ಇಂಥ ಮುಲ್ತ ಸಂಘಟನೆ ಜವನ ತೋಜುಂಡು ಅದಕ್ಕೆ ಮುಖ್ಯ ಕಾರಣ ಸಂತನ್ನೆಲ್ಲ ವಿಶ್ವರಲ್ಲ ಸಂತನ್ನೇ ಹೋಲಿತಲ್ಲ ಒಂದು ಸಂಘಟನೆ ಶಕ್ತಿ ಉಂಟು ಅಂಚೆ ಅದು ಇದು ರಡ್ಡನ ವರ್ಷಡೆ ಅಜ್ಜಾಗೇನೆ ಬೊಳ್ಳಿದ ಮುಟ್ಟಾಲೆ ಬೊಳ್ಳಿದ ದಂಟೆ ಸಮರ್ಪಣೆ ಹೊಂದಿದೆ ನಲ್ಲಾತೆ ಅಜ್ಜನ ಕಾರ್ಮಿಕ ಬೆಲಗಾಡು ನಮಕ ಅಜ್ಜನ ಆಶೀರ್ವಾದ ಯಾಪಲ ಉಪ್ಪಡು ಈ ಒಂದು ಅವಕಾಶ ಮಂದಿನಿಗೆ ಒಂದಿಸ ಒಂದು ಜನ ರಡ್ಡ ಪಾತ್ರ ಅಂತವ. ನಮಸ್ತೆ. ಸೋಲ್ಮೇಲೆ ಉದಯ್ ಕುಮಾರ್ ಶೆಟ್ಟರು ಮಾತಾಡಲ್ಲ ರಡ್ಡ ಪಾತ್ರೆಗಳು ನನಗೆ ಸಹಕಾರ ಕೊಡೊಂದಿಲ್ಲ. ಇತ್ತ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಮುಖ್ಯಾಧಿಕಾರಿಗಳು ಶ್ರೀಯುತ ಹರ್ಷವರ್ಧನ್ ರಡ್ಡೇ ಪಾತ್ರೆಗಳು ಒಂದು ಶುಭಾಶಯ. ವೇದಿಕೆ ಮಾತಾ ಗಣ್ಯರೇ ಇನಿ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ನಡಾರ್ ನಿತ 2ನೇ ವರ್ಷದ ಈ ವಾರ್ಷಿಕ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮಗಳು ಅಜ್ಜನ ಬಗ್ಗೆ ಹಲವಾರು ಜನ ಪಂಡೇರು ನಮ್ಮ ಸಂಘ ಸಂಸ್ಥೆದ ವೇದಿಕೆ ಏತನ ಪಾತ್ರೆಗಳು ಆಂಡ ಈ ದೇವೇರ್ನ ಈ ಸಭಾ ಕಾರ್ಯಕ್ರಮದ ಪಾತ್ರೆ ನಮ್ಮ ಐದು ಮಸ್ತ್ ಎಲ್ಯ ಅಂಚಾದು ಪುನಃ ಈ ಕಾರ್ಯಕ್ರಮ ಆಯೋಜನೆ ಮಂತಿನಂಚಿನ ಈ ಸಮಿತಿಗೆ ಅಭಿನಂದನೆ ಸಲ್ಲಿಸೊಂದು ಈ ವೇದಿಕೆಗೆ ಉಪಸ್ಥಿತರೂಪರ ಅವಕಾಶ ಮಂತುಕೋರ್ನ ನಿಗ್ಲೆ ಮಾತ್ರೆಗಳ ವಂದಿಸದೆನ್ನ ರಡ್ಡು ಪಾತ್ರೆನು ಅಂತ ಸೋಲ್ಮೇಲು ಶ್ರೀಯುತ ಹರ್ಷವರ್ಧನ್ ಇತ್ತೆ ನಮ್ಮೊಟ್ಟಿಗೆ ಉಪನಂಚಿನ ಭಗವತಿ ಪ್ರೌಢಶಾಲೆದ ಮುಖ್ಯ ಉಪಾಧ್ಯಾಯರು ನಮ್ಮ ಪರಿಸರದ ಶ್ರೀಮತಿ ಸುರೇಖಾ ಜಯಪ್ರಕಾಶ್ ಮಾಡೂರು. ಶ್ರೀ ಮಹಾಗಣಪತಿಗೆ ಕೈ ಮುಗಿದು ವಂದಿಸುತ್ತಾ ತಾಯಿ ಮೂಕಾಂಬಿಕೆಯನ್ನು ಸ್ಮರಿಸುತ್ತಾ ಸ್ವಾಮಿ ಕೊರಗಜ್ಜನನ್ನು ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಶ್ರೀ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಮಹೋದಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಭಗವತ್ ಭಕ್ತರೇ, ತಮಗೆಲ್ಲರಿಗೂ ನನ್ನ ಪ್ರೀತಿಯ ನಮನಗಳು. ಬಂಧುಗಳೇ, ಯಾವುದೇ ಸಂಘಟನೆ ಇರಲಿ ಅದನ್ನು ಹುಟ್ಟು ಹಾಕುವುದು ತುಂಬ ಸುಲಭ. ಆದರೆ ಅದನ್ನು ಮುಂದುವರಿಸಿಕೊಂಡು ನಿಭಾಯಿಸಿಕೊಂಡು ಹೋಗುವುದು ಅಷ್ಟೊಂದು ಸುಲಭ ಸಾಧ್ಯವಿಲ್ಲ. ಯಾಕೆಂದರೆ ಅಲ್ಲಿ ಹಲವಾರು ಮನಸ್ಸುಗಳ ಸಂಗಮವಿರುತ್ತದೆ. ಆ ಎಲ್ಲ ಮನಸ್ಸುಗಳು ಅವುಗಳ ಭಾವನೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಕೆಲವೊಂದು ಸಕಾರಾತ್ಮಕ ಭಾವನೆಗಳಿರುತ್ತವೆ, ಇನ್ನು ಕೆಲವೊಂದು ನಕಾರಾತ್ಮಕ ಭಾವನೆಗಳಿರುತ್ತವೆ. ಈ ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸಿ ಒಗ್ಗೂಡಿಸಿ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಈ ಒಂದು ಕೊರಗಜ್ಜ ಸಮಿತಿಯು ತನ್ನ ಪ್ರಥಮ ವರ್ಷದ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇದೀಗ ದ್ವಿತೀಯ ವರ್ಷಕ್ಕೆ ಪಾದಾರ್ಪಣೆಗೈದಿದೆ. ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಸ್ವಾಮಿ ಕೊರಗಜ್ಜನ ಸೇವೆಯನ್ನು ಅತ್ಯಂತ ಅದ್ಧೂರಿಯಿಂದ ನೆರವೇರಿಸಿದ್ದೀರಿ.
ನಂಬಿದವರಿಗೆ ಇಂಬನ್ನು ಕೊಡುವಂತಹ ಕೊರಗಜ್ಜನು ನಿಮ್ಮೆಲ್ಲ ಕಾರ್ಯಗಳಿಗೂ ಯಶಸ್ವಿಯನ್ನು ನೀಡಲಿ ಎಂದು ಹಾರೈಸುತ್ತಾ, ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಕಲ್ಪಿಸಿದಂಥ ನನ್ನ ಸಹೋದರರಾದ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿಯವರಿಗೂ ಹಾಗೂ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳಿಗೂ ನನ್ನ ಮನದುಂಬಿದ ಕೃತಜ್ಞತೆಗಳು. ಧನ್ಯವಾದ. ಸೊಲ್ಮೆರು ಶ್ರೀಮತಿ ಸುರೇಖಾ ಜಯಪ್ರಕಾಶ್ ಮಾಡೂರು ಕನ್ನಡದಲ್ಲಿ ಬಹಳ ಸ್ಪಷ್ಟವಾದಂತಹ ಶುಭಾಶಯವನ್ನು ತಿಳಿಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಮುಂದಕ್ಕೆ ನಮ್ಮ ಹತ್ತಿರದ ಶ್ರೀ ಆದಿಪರಾಶಕ್ತಿ ಕ್ಷೇತ್ರದ ಪರಮ ಪೂಜ್ಯ ಶ್ರೀ 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 ಯೋಗೇಶ್ವರೇಶ್ವರ ನರೇಂದ್ರನಾಥ ಸ್ವಾಮೀಜಿಯವರು ಆ ನನ್ನವ್ವ ಆ ಪರಾಶಕ್ತಿ ಹೇಳಿದ ಅವರೊಳಗೆ ಬಿದ್ದು ನಾನು ಕ್ಷೇತ್ರ ದೈವತ ಕೊರಗಜ್ಜನ ನಮಸ್ಕರಿಸಿ ನಾನು ಎಲ್ಲವೂ ನೀನೇ ಅನ್ನುವ ಭಾವದೊಳಗ ಈ ಪ್ರದೇಶ ಅವನದು, ಈ ಕೊರಗಜ್ಜನದು ಈ ಪ್ರದೇಶ. ಬೇರಾವ ದೈವದ ಸಂಕಲ್ಪಗಳಿಗಿಂತಲೂ ಆ ವ್ಯಕ್ತಿಯೇ ಆರಾಧಿಸಿದ ವ್ಯಾಘ್ರ ಚಾಮುಂಡಿಯೋ ಕಾಲಭೈರವನೋ ಅಥವಾ ನೀವನ್ನುವ ಕೊಂಡಾಣದ ಮೂರು ಶಕ್ತಿಗಳನ್ನು ಆರಾಧಿಸುವ ಒಬ್ಬ ಮಹಾನ್ ಚೈತನ್ಯದ ಪಡಿ ಮೂಡುವಿಕೆ ಇದು. ಪೂರ್ವ ಸೇನಾಪತಿಯ ಚೈತನ್ಯ, ಶಿವಾಂಶ ಸಂಭೂತನೋರ್ವನ ಚೈತನ್ಯವೇ ಮತ್ತೆ ಕೊರಗಜ್ಜನಾಗಿ ಎದ್ದು ಬಂದದ್ದು ಅನ್ನುವ ಆ ಭಾವ ಇಲ್ಲಿ ಬಂದ ಬಳಿಕ ನನಗನ್ನಿಸಿತು. ಇದೇ ಪ್ರದೇಶದಲ್ಲಿ ಸುತ್ತಾಡಿದವನೋರ್ವ, ಇದೇ ಪ್ರದೇಶದಲ್ಲಿ ನಿಜ ತಾಣವ ಪಡ್ಕೊಂಡವನೋರ್ವ ಇಂದು ಕೊರಗಜ್ಜನಾಗಿ ಆರಾಧನೆ ಪಡ್ಕೊಳ್ಳುತ್ತಿದ್ದಾನೆ. ಭಕ್ತರ ಅಭಿಷ್ಟಗಳ ಪೂರೈಸಲೆಂದೇ, ಲೌಕಿಕದ ಭಾವಗಳಲ್ಲಿ ಬರುವಂಥ ಎಲ್ಲ ನೋವುಗಳ ಕಳಚಲೆಂದೇ ಈ ತುಳುನಾಡಲ್ಲಿ ಎರಡು ರೀತಿಯ ಆರಾಧನೆ ಇದೆ. ಒಂದು ಲೌಕಿಕ ಭಾವಕ್ಕೆ ದೈವಗಳು, ಅಲೌಕಿಕ ಭಾವಗಳಿಗೆ ದೇವರು. ಈಗೇನೋ ಅರ್ಥೈತಾಗಿದೆ ಬಿಡಿ. ಎಲ್ಲ ದೇವತಾ ಸಂಕಲ್ಪಗಳು ನಮ್ಮನ್ನು ಔನ್ನತ್ಯದತ್ತ ಅಥವಾ ನಮ್ಮ ಆತ್ಮನ ವಿಕಸನದತ್ತ ಕೊಂಡೊಯ್ಯುವ ಉಪಾಧಿಗಳಾದರೆ ಆಗುವ ಈ ಹಂತದಲ್ಲಿ ದೈವಗಳೆಲ್ಲವೂ ನಮ್ಮ ಲೌಕಿಕದ ಆಸೆ ಆಕಾಂಕ್ಷೆಗಳ ಕೊಡುವ ಯತ್ನಕ್ಕ ಇಲ್ಲೇನೇ ಕೇಳಿದಿರ, ಲೌಕಿಕವಾಗಿ ಸಣ್ಣದಿರುವಾಗ ನಮಗೊಂದು ಅಭ್ಯಾಸ ಇತ್ತು. ಏನು ಕಳಿಸಿ ಹೋದರೂ ಕೊರಗಜ್ಜನ ಒಂದು ಬೀಡ ಕೊಡುವೆ ಅಂದಾಗ ಅದು ಮತ್ತೆ ವಾಪಸ್ಸು ಸಿಕ್ಕಾಗ ಆಗುವ ಆ ಭಾವದ ಔನ್ನತ್ಯ, ನಮ್ಮ ಲೌಕಿಕದ ಎಲ್ಲ ಆಸೆ ಆಕಾಂಕ್ಷೆಯನ್ನು ತೀರಿಸುವ ಕೊರಗಜ್ಜ, ನಮ್ಮ ಅಲೌಕಿಕದ ಎಲ್ಲ ಭಾವಗಳನ್ನು ಸರಿಪಡಿಸುವ ವ್ಯಾಘ್ರ ಚಾಮುಂಡಿ ಅಥವಾ ಆ ಕಾಲಭೈರವೇಶ್ವರ, ಇದೆಲ್ಲವೂ ನಮ್ಮ ಅಲೌಕಿಕದ ಪ್ರತಿಯೊಂದು ಹಂತಗಳಲ್ಲೂ ನಮ್ಮನ್ನು ಆ ದೇವನತ್ತ ಹೋಗಿ ಕೇಳಿದಾಗ, ಚಾಮುಂಡೇಶ್ವರಿಯತ್ತ ಹೋಗಿ ಕೇಳಿದಾಗ ನಮ್ಮ ಎಲ್ಲ ಲೌಕಿಕದ ಆಸೆಗಳು ಪೂರೈಕೆ ಆಗದೇನೋ, ಕೊರಗಜ್ಜನತ್ತ ಬಂದಾಗ ಅದೆಲ್ಲವೂ ದಕ್ಕುವುದೇನು. ದೈವತ ತನ್ನನ್ನೇ ವಿಭಜಿಸಿಕೊಂಡು ಒಂದು ನಮ್ಮ ಸಾಮಾನ್ಯರೇ ಆಗಿದ್ದ ನಮ್ಮ ನೋವುಗಳಿಗೂ ನಲಿವುಗಳಿಗೂ ಸ್ಪಂದಿಸುತ್ತಾ ಅದರೊಂದಿಗೆ ನಮ್ಮ ಆತ್ಮನ ವಿಕಸನದತ್ತ, ಆತ್ಮನ ಚೈತನ್ಯದ ಭಾವದತ್ತ ನಮ್ಮನ್ನು ಕೊಂಡೊಯ್ಯುವ ಇನ್ನೊಂದು ಭಾಗವಾಗಿ ಎರಡರಲ್ಲೂ ಉತ್ತೀರ್ಣತೆ ಪಡ್ಕೊಳ್ಳಿರೋ ಮಕ್ಕಳ ಅನ್ನುವ ಆ ದೇವ ಸಂಕಲ್ಪಗಳ ಕಂಡಾಗ ದಿಗ್ಭ್ರಮೆ ಮಾತ್ರವಲ್ಲ, ಆಶ್ಚರ್ಯ ಅನ್ನಿಸ್ತಿದೆ. ಈ ತಾಣ ಕೊರಗಜ್ಜ ನಡೆದಾಡಿದ ತಾಣ. ಈ ಜಾಗ ಆ ಮಹಾನ್ ಪುರುಷ ಬೆವರು ಇಳಿಸಿದ ತಾಣ. ಇಲ್ಲಿರುವ ಮಣ್ಣಿನ ಮೇಲೆ ಅವನ ಹೆಜ್ಜೆ ಇದೆ.
ಪ್ರತಿಯೊಂದು ಹೆಜ್ಜೆಯಲ್ಲೂ ಪುಣ್ಯ ಈ ಮಣ್ಣು ಗಳಿಸಿಕೊಂಡಿದೆ ಅಂತ ಮಹಾಪುರುಷನಿಗೊಂದ ಮಹಾನ್ ಚೈತನ್ಯಕ್ಕೊಂದ ಕಟ್ಟೆ ಕಟ್ಟಿದ್ದೀರಾ, 10 ಕರೆದಿದ್ದೀರಾ, 10 ಲೌಕಿಕ ನೋವುಗಳ ಕಳಚುವ ಯತ್ನಕ್ಕೆ ಪೂರಕವಾದ ಒಂದು ವ್ಯವಸ್ಥೆ ಮಾಡಿದ್ದೀರಾ. ನಿಮ್ಮನ್ನು ಅಭಿನಂದಿಸಲೇಬೇಕು. ನಾನು ಹೆಚ್ಚು ಮಾತನ್ನುವುದಿಲ್ಲ. ಆಗಲೇ ಅಂದೆ, ಹಸಿದಿರುವ ಹೊಟ್ಟೆ ಎದುರು ನಾನು ಆಧ್ಯಾತ್ಮ ಚಿಂತನೆ ಬಿಚ್ಚುವುದಷ್ಟು ಸರಿಯಲ್ಲವೆಂದೇ ಅನ್ನಿಸುತ್ತಾ ಆ ಕೊರಗಜ್ಜ ಈ ಪ್ರದೇಶಕ್ಕೆ ಸಂರಕ್ಷಕನಾಗಿಯೇ ಬರಲಿ. ಇಲ್ಲಿರುವವರೆಲ್ಲರ ನೋವ ಕಳಿಸಿಕೊಡಲಿ. ನೊಂದವರ ನೋವ ಕಳಚಲಿ, ಬೆಂದವರ ಬೇಯುವಿಕೆಯ ಕಳಚಲಿ, ಕಣ್ಣೀರೇ ಇಡುವವರೆಲ್ಲರ ಕಣ್ಣೀರು ಒರೆಸಲೆನ್ನುವ ಆ ಆಶಯದೊಂದಿಗೆ ಮಾತುಗಳ ಬಿಚ್ಚುವಿರುತ್ತಿದ್ದೇನೆ, ವಿರಮಿಸುತ್ತಿದ್ದೇನೆ. ನಾನು ಆತ್ಮೀಯರು, ನನ್ನ ಗೆಳೆಯರು ಆಗಿರುವಂತಹ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಆತ್ಮೀಯರಿಗೂ ನಮಸ್ಕರಿಸುತ್ತಾ, ಈ ಒಂದು ಪಾವನ ದಿನ, ಪಾವನ ನೆಲ ಅಂತ ಹೇಳ್ಬೋದು. ಜೀವನ ಪಾವನವಾಯಿತು. ಯಾಕಂದರೆ ಈ ದಿನ ಇಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಪೂಜ್ಯ ಗುರುವರಿದ್ದಾರೆ. ತನ್ನ ಮನಸ್ಸಿನ ಭಕ್ತಿಯನ್ನು ಆ ಅಜ್ಜನಲ್ಲಿ ತೋಡಿಕೊಳ್ಳುವಂತಹ ಭಕ್ತ ಸಮೂಹವೇ ಇದೆ. ಇದರ ಮೇಲೆ ಇಲ್ಲಿ ಇನ್ನೇನು ಬೇಕು? ಸ್ಥಳ ಸಾನ್ನಿಧ್ಯ ನೀವು ಎಣಿಸುವಷ್ಟು ಸಣ್ಣದಲ್ಲ. ಯಾಕಂದರೆ ಒಂದೇ ವರ್ಷದ ಕಳೆದ ಕೂಡಲೇ ಒಂದು ಬುಳ್ಳಿಯ ಮುಟ್ಟಾಳೆ ಮತ್ತು ಬೆಳ್ಳಿಯ ದಂಟೆಯನ್ನು ಪಡೆದುಕೊಂಡಂತಹ ಒಂದು ಸಾನ್ನಿಧ್ಯ ಪರಮ ಪವಿತ್ರ ಮತ್ತು ಕಾರಣಿಕದ ಕ್ಷೇತ್ರ ಅಂತ ಹೇಳ್ಬೋದು. ಇದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಒಂದು 5-8 ವರ್ಷದ ಹಿಂದೆ ಒಬ್ಬ ಸೋತ ವ್ಯಕ್ತಿಯನ್ನು, ಕೋಲದ ಸಂದರ್ಭದಲ್ಲಿ ಒಂದು ಸೋತ ವ್ಯಕ್ತಿಯನ್ನು ದೂರದಲ್ಲಿ ಕೂತು ಒಂದು ಕೋಲವನ್ನು ನೋಡುತ್ತಿದ್ದಾಗ ತನ್ನ ಮನಸ್ಸಿನ ವೇದನೆಯನ್ನು, ಮನಸ್ಸಿನ ಭಾವನೆಯನ್ನು ಆ ದೈವದಲ್ಲಿ ಮನಸ್ಸಿನಲ್ಲಿ ನೆನವರಿಸಿಕೊಂಡಿರುವಾಗ ಕೋಲ ಮುಗಿದ ತಕ್ಷಣ ಅವನಲ್ಲೇ ವ್ಯಕ್ತಿ ನಿಂತಿದ್ದ. ಕೋಲ ಮುಗಿದ ತಕ್ಷಣ ಕೋಲದಲ್ಲಿದ್ದಂತಹ ಅಜ್ಜ ತನ್ನೆಡೆಗೆ ಕರೆದು, ಆ ವ್ಯಕ್ತಿಯನ್ನು ಕರೆದು, ನೀನು ಯಾವುದಕ್ಕೂ ಚಿಂತಿಸುವಂತಹ ಇದು ಬೇಡ, ನಿನ್ನೊಂದಿಗೆ ನಾನಿದ್ದೇನೆ. ಅದಕ್ಕೆ ಒಂದು ಮಾತುಂಟು, ನಮ್ಮಿನಾಗಿ ಎಂಬು. ಆ ಮಾತು 100ಕ್ಕೆ 100 ಸತ್ಯ. ನಿನ್ನಿಂದ ನಾನು ಏನನ್ನು ಪಡೆದುಕೊಳ್ಳಬೇಕು ಅದನ್ನು ಪಡೆದುಕೊಳ್ಳುತ್ತೇನೆ ಎಂಬ ಮಾತು ಕೂಡ ಅಷ್ಟೇ ಸತ್ಯ. ಇದು ನನ್ನ ಮನದಾಳದ ಮಾತು. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಸ್ವಾಮಿ ಅಜ್ಜನ ಕಟ್ಟೆ ನಮ್ಮಲ್ಲಿದೆ. ಭಕ್ತರ ಇಲ್ಲಿ ಪರಿಸರದ ಕುಂದು ಕೊರತೆಗಳು ತುಂಬ ಇದೆ. ವಾಸ ಮಾಡುವಂತಹ ನೆಲದಡಿಯ ಒಂದು ಬೇಡಿಕೆ ಇದೆ. ಅದನ್ನು ಕೂಡ ಅಜ್ಜ ತನ್ನ ಮಾಯಾಶಕ್ತಿಯಿಂದ ನೆರವೇರಿಸ್ತಾನೆ. ಯಾಕಂದರೆ ಇಲ್ಲಿ ಪರಮ ಪವಿತ್ರವಾದ ದೇವರ ಅರಮನೆ ಕೂಡ ಇದೆ. ಯಾವುದಕ್ಕೂ ಯಾರೂ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಪೂಜ್ಯ ಸ್ವಾಮೀಜಿಯವರು ಹೇಳಿದಂತೆ ಹಸಿದವನಿಗೆ ಅನ್ನವನ್ನು ನೀಡು, ಭೋಗ ಜೀವಿಗೆ ಆಧ್ಯಾತ್ಮಿಕದ ಕಲ್ಪನೆಯನ್ನು ಕೊಡು. ಯಾಕಂದರೆ ಈಗ ಹಸಿವೆಯ ಸಂದರ್ಭ. ಅಜ್ಜ ಪ್ರತಿಯೊಬ್ಬರನ್ನ ಕೈ ಹಿಡಿತಾನೆ, ನಮಗೆಲ್ಲರಿಗೂ ಅಜ್ಜ ಶುಭವನ್ನು ನೀಡ್ತಾನೆ. ಅದೇ ರೀತಿ ನಾನು ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಎಲ್ಲ ಸಂಘ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರನಿಗೂ ಕೂಡ ನನ್ನ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಯಕರ್ತನಿಲ್ಲದೆ ಯಾವ ಕೆಲಸವೂ ಅಸಾಧ್ಯ. ಬರುತ್ತಾ ನಡಾರು ಪರಿಸರ ಪರಿವರ್ತನೆಯ ಹಾದಿಯನ್ನು ಹಿಡಿತಾ ಇದೆ. ಬಹಳ ಒಳ್ಳೆಯ ಒಂದು ಸೂಚನೆ. ಎಲ್ಲ ಬಂಧುಗಳಿಗೆ ಹಾಗೂ ಕೊರಗಜ್ಜ ಸೇವಾ ಸಮಿತಿಯ ಎಲ್ಲ ಮಿತ್ರರಿಗೂ ನನ್ನ ತುಂಬು ಹೃದಯದ ಧನ್ಯವಾದ. ಸಭೆತ ಇನಿತ ಆಶೀರ್ವಚನ ಮಲ್ಪೆರ ಬತ್ತಿನಂಚಿನ ಪರಮ ಪೂಜ್ಯ ಶ್ರೀ ಶ್ರೀ ಯೋಗೇಶ್ವರ ನರೇಂದ್ರನಾಥ ಸ್ವಾಮೀಜಿ ಶ್ರೀ ಕ್ಷೇತ್ರ ಗುರು ಪರಾಶಕ್ತಿ ಮಠ ಮರಕಡ ಬೊಕ್ಕ ಪರಾಶಕ್ತಿ ಕ್ಷೇತ್ರ ಮಡ್ಯಾರ ಮೇರೆಗೆ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ಒತ್ತಿಡ್ದಲ, ಸ್ವಾಮಿ ಕೊರಗಜ್ಜ ಮಹಿಳಾ ಸಮಿತಿದ ಒತ್ತಿಡ್ದಲ
ಈ ಊರದ ಪತ್ತಪ್ಪೆ ಜೋಕುಲು ಹಿಡಿದಲ ಸೊಲ್ಮೆನು ಸಂದಾಯಿತ ಮಂತೊಂದುಲ್ಲೆ ವೇದಿಕೆದ ಅಧ್ಯಕ್ಷ ಗುರಿಕಾರ್ಮೆನು ವಹಿಸುವಂದಿನ ಶ್ರೀ ಪ್ರಸಾದ್ ಮಡ್ಯಾರ್ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಕೊಂಡಾಣ ಮೇರೆಗಲ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ವತಿಡಿದಲ ಮಹಿಳಾ ಸಮಿತಿದ ವತಿಡಿದಲ ಪತ್ತಪ್ಪೆ ಜೋಕ್ಲಿನ ಒತ್ತಿಗಡ್ದಲ ಸೊಲ್ಮೆನು ಸಂದಾಯಿತ ಮಂತೊಂದುಲ್ಲೆ ದೀಪ ಪ್ರಜ್ವಲನೆ ಮಲ್ಪೆರ ವೈದಿನ ಶ್ರೀಯುತ ರಾಜೇಶ್ ರೈ ಕೊಂಡಾನಗುತ್ತು ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಕೊಂಡಾಣ ಮೇರೆಗಲ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ವತಿಡಿದು ಮಹಿಳಾ ಸಮಿತಿದ ವತಿಡಿದು ಪತ್ತಪ್ಪೆ ಜೋಕ್ಲಿನ ಒತ್ತಿಗಿಡ್ದಲ ಸೊಲ್ಮೆನು ಸಂದಾಯಿತ ಮಂತೊಂದುಲ್ಲೆ ಕುಡೋರಿ ಬಿನ್ನೆರಾದ ಬೈದಿನಂಚಿನ ಶ್ರೀಯುತ ಉದಯಕುಮಾರ್ ಶೆಟ್ಟಿ ಕೊಂಡಾನಗುತ್ತು ನಿರ್ದೇಶಕರು ಕೋಟೆಕಾರ್ ವ್ಯವಸಾಯ ಬ್ಯಾಂಕ್ ಮೇರೆಗಲ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ವತಿಡಿದು ಮಹಿಳಾ ಸಮಿತಿದ ವತಿಡಿದು ಪತ್ತಪ್ಪೆ ಜೋಕ್ಲಿನ ವತಿಡಿದಲ ಸೊಲ್ಮೆನು ಸಂದಾಯಿತ ಮಂತೊಂದುಲ್ಲೆ ಕುಡೋರಿ ಬಿನ್ನೆ ಹರ್ಷವರ್ಧನ್ ಉಲ್ಲಾಲ ಸಿಇಒ ಕೋಟೆಕಾರ್ ವ್ಯವಸಾಯ ಸಂಘ ನಿಯಮಿತ ಮೇರೆಗಲ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ವತಿಡಿದು ಮಹಿಳಾ ಸಮಿತಿದ ವತಿಡಿದು ಪತ್ತಪ್ಪೆ ಜೋಕ್